ಓಕೆ, ಎಸ್, ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಓಕೆ, ನೋಡಿ, ನಾವೀಗ ಕೀರ್ತನಿಂದ ಸ್ಟಾರ್ಟ್ ಮಾಡಿದ್ದೇವೆ. ಕೀರ್ತನಿಂದ ಯಾಕೆ ಮಾಡುವಂಥದ್ದು? ಡೈರೆಕ್ಟ್ ಯಾಕೆ ಕ್ಲಾಸ್ ಮಾಡಲಿಲ್ಲ? ಎಸ್, ಯಾರಾದರೂ ಹೇಳ್ಬೋದಾ? ಡೈರೆಕ್ಟ್ ಯಾಕೆ ನಾವು ಕ್ಲಾಸ್ ಮಾಡಲಿಲ್ಲ, ಕೀರ್ತನ್ ಮಾಡಿ ಸ್ಟಾರ್ಟ್ ಮಾಡಿ? ಯಾರಾದರೂ ಹೇಳ್ಬೋದಾ? ಎಸ್, ಅನ್ಮ್ಯೂಟ್ ಆಗಿದೆ, ಹೇಳ್ಬೋದು. ಸರಿ, ಯಾರಾದ್ರೂ ಹಲೋ. ಹೇಳಿ ಸರ್. ಒಳ್ಳೆ ಕಾರ್ಯಗಳನ್ನ ಮಾಡೋದು ಪ್ರಾರ್ಥನೆಯಿಂದ ಮಾಡ್ತೀವಲ್ಲ ಸರ್? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆತರ ಗೀತದಿಂದ. ವೆರಿ ಗುಡ್, ವೆರಿ ಗುಡ್. ನಿಮಗೆ ಸ್ವಲ್ಪ ತಿಳಿದಿದೆ. ಓಕೆ, ಎಸ್, ವೆರಿ ಗುಡ್, ಗುಡ್ ಆನ್ಸರ್. ಅಂದ್ರೆ ನೋಡಿ, ಎಂತಂದ್ರೆ ಕ್ಲಾಸ್ ಮಾಡ್ಲಿಕ್ಕೆ ಒಳಗೆ ಪರಮಾತ್ಮ ಇನ್ಸ್ಪಿರೇಷನ್ ಕೊಡ್ಬೇಕು. ಪರಮಾತ್ಮ ನಮ್ಮ ಹೃದಯದಲ್ಲಿ ಇದ್ದಾನೆ, ಎಲ್ಲರ ಹೃದಯದಲ್ಲಿ ಇದ್ದಾನೆ. ಹಾಗಾಗಿ ಇನ್ಸ್ಪಿರೇಷನ್ಗೆ ಕೀರ್ತನೆ ಅಂತ ಮಾಡ್ತದೆ, ಬೂಸ್ಟ್ ಕೊಡ್ತದೆ. ಕೀರ್ತನೆ ಮಾಡಿ ಮತ್ತೆ ಕ್ಲಾಸ್ ಮಾಡುವಂಥದ್ದು. ಹಾಗೆ ಎಂತಾಗ್ತದೆ? ಒಳ್ಳೆ ಕ್ಲಾಸ್ ಅಂದ್ರೆ ಪರಮಾತ್ಮನ ಇನ್ಸ್ಪಿರೇಷನ್ ಇಂದ ಕ್ಲಾಸ್ ಸ್ವಲ್ಪ ಒಳ್ಳೇದಾಗ್ತದೆ. ಹಾಗಾಗಿ ನಾವು ಕೀರ್ತನೆ ಮಾಡಿ ಮಾಡುವಂಥದ್ದು. ಓಕೆ, ಎಸ್. ಈಗ ಈಗ 18 ದಿನಗಳಲ್ಲಿ ಭಗವದ್ಗೀತೆಯನ್ನು ತಿಳಿಯಿರಿ ಅಂತ ಉಂಟು ಇಲ್ಲಿ. Yes. ಓಕೆ, ಸ್ಟಾರ್ಟ್ ಮಾಡುವ. ಎಸ್, 18 ದಿನಗಳಲ್ಲಿ ಭಗವದ್ಗೀತೆಯನ್ನು ತಿಳಿಯಿರಿ. ನೋಡಿ, 18 ದಿವಸದಲ್ಲಿ ಭಗವದ್ಗೀತೆ ಕಲಿಯಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಭಗವದ್ಗೀತೆ ತುಂಬಾ ಡೀಟೇಲ್. ಒಂದೊಂದು ಎಂತ ಹೇಳುವಂಥದ್ದು ಮಿನಿಮಮ್ 1 ವರ್ಷ ಬೇಕು ಡೀಟೇಲ್ ಆಗಿ ಕಲಿಯುವುದಾದ್ರೆ. ಆದ್ರೆ ನಿಮ್ಗೆ ಕೃಷ್ಣ ಮತ್ತೆ ಅರ್ಜುನರ ಆ ಸಂಭಾಷಣೆ ನಿಮ್ಗೆ ಅದೊಂದು ಅರಿವು ನಿಮ್ಗೆ ಸಿಗ್ತದೆ. ಎಂತ ಮಾತಾಡ್ತಿದ್ದಾರೆ ಆ ಒಂದು ನಿಮ್ಗೆ ಗ್ಲಿಮ್ಸ್ ಸಿಗ್ತದೆ. ಹಾಗಾಗಿ 18 ದಿವಸದಲ್ಲಿ ನಿಮ್ಗೆ ಒಂದು ಐಡಿಯಾ ಬರ್ತದೆ, ಮತ್ತೆ ನಿಮ್ಗೆ ಕಲಿಬಹುದು. ಇದು ಪ್ರಾಯೋಜಿಸುವುದು ಇಸ್ಕಾನ್ ರಾಧಾಗೋವಿಂದ್ ಟೆಂಪಲ್, ಮ್ಯಾಂಗ್ಳೂರ್. ಎಸ್, ಮತ್ತೆ ಇಸ್ಕಾನ್ ಸಂಸ್ಥಾಪಕ ಆಚಾರ್ಯ ಶ್ರೀಮದ್ AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ. ಎಂತಂದ್ರೆ ನಾವು ನಮ್ಮ ಓನ್ ಹೇಳುವುದಲ್ಲ, ಪ್ರಭುಪಾದ ಎಂತ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ ಅದರ ಪ್ರಕಾರ ಹೇಳುವಂಥದ್ದು. ಹಾಗಾಗಿ ಅವರಿಗೊಂದು ಇವತ್ತು ಒಳ್ಳೆ ದಿವಸ ಕೂಡ. ಅವರ ಬಗ್ಗೆ ನಾವು ಸ್ವಲ್ಪ ಹೇಳಿ ಮತ್ತೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋದು, ಭಗವದ್ಗೀತೆ ಕ್ಲಾಸ್ ಸ್ಟಾರ್ಟ್ ಮಾಡೋದು. ಎಸ್, ಇದು ನೋಡಿ ಪ್ರಭುಪಾದ್ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ತೇನೆ. ಪ್ರಭುಪಾದ್ 1896ರಲ್ಲಿ ಹುಟ್ಟಿದ್ರು. 1922ರಲ್ಲಿ ಅವರ ಗುರುವನ್ನು ಭೇಟಿ ಆಗ್ತಾರೆ ಫಸ್ಟ್ ಟೈಮ್. ಆಗ ಅವರು ಗಾಂಧಿ ಮೂವ್ಮೆಂಟ್ ಅಲ್ಲಿ ಇರ್ತಾರೆ, ಇಂಡಿಯನ್ ಫ್ರೀಡಮ್ ಇದರಲ್ಲಿ ಇರ್ತಾರೆ. ಹಾಗೆ ಅವ್ರು ಭೇಟಿ ಆದ ಮೇಲೆ ಅವರು ಇದು ನನ್ನ ಗುರು ಅಂತ ಆಕ್ಸೆಪ್ಟ್ ಮಾಡ್ತಾರೆ, ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್. ಮತ್ತೆ ಅವರ ಗುರು ಫಸ್ಟ್ಗೆ ಹೇಳುವಂಥದ್ದು ಅವರಿಗೆ, ಫಸ್ಟ್ ಭೇಟಿ ಆಗುವಾಗ, ನೀನು, ಯಾಕೆಂದ್ರೆ ಪ್ರಭುಪಾದ್ ಸ್ಕಾಟಿಷ್ ಚರ್ಚ್ ಅಲ್ಲಿ ಅವರ ವಿದ್ಯಾಭ್ಯಾಸ ಮಾಡಿದ್ರು, ಹಾಗೆ ಒಳ್ಳೆ ಎಜುಕೇಶನ್ ಇತ್ತು. ನೀನು ಈ ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡಬೇಕು ಕೃಷ್ಣ ಪ್ರಜ್ಞೆಯನ್ನು, ನೀನು ಪುಸ್ತಕ ಬರೀಬೇಕಂತ ಫಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಮತ್ತೆ 1933ರಲ್ಲಿ ಅವರಿಗೆ ದೀಕ್ಷೆ ಆಯಿತು. ದೀಕ್ಷೆ ಆಗುವ ಕೂಡ ಅದೇ ಇನ್ಸ್ಟ್ರಕ್ಷನ್, ನೀನು ಪುಸ್ತಕ ಬರೀ, ಪಾಶ್ಚಾತ್ಯಕ್ಕೆ ಪ್ರಚಾರ ಮಾಡು. ಮತ್ತೆ 1936 ಅಲ್ಲಿ ಅವರೊಂದು ಪತ್ರ ಬರೀತಾರೆ ಗುರುವಿಗೆ. ಪತ್ರ ಬರೀ ನಾನು ಎಂತ ಮಾಡ್ಬೇಕಂತ. ಆಗ ಅವರಿಗೆ ರಿಟರ್ನ್ ಬರ್ತದೆ ಗುರುವಿಂದ. ಆದ್ರೆ ಆ ಟೈಮಲ್ಲಿ ರಿಟರ್ನ್ ಬರುವಾಗ ಒಂದು 2-3 ದಿವಸದಲ್ಲಿ ಅವರ ಗುರು ದೇಹತ್ಯಾಗ ಮಾಡ್ತಾರೆ. ಆಗ ಕೂಡ ಅದೇ ಮೆಸೇಜ್. ಹಾಗಾಗಿ 3 ಸತಿ ಕೂಡ ಅವರ ಗುರು ಹೇಳಿದೆ, ನೀನು ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡು ಮತ್ತೆ ನೀನು ಪುಸ್ತಕ ಬರಿ ಅಂತ. ಮತ್ತೆ 1937ನಲ್ಲಿ ಎಂತ ಆಯ್ತು ಅಂದ್ರೆ, ಪ್ರಭುಪಾದಿಗೆ ಒಳ್ಳೆ ಬಿಸ್ನೆಸ್ ಇತ್ತು, ಕೆಮಿಕಲ್ ಬಿಸ್ನೆಸ್. ಅವರ ಫ್ಯಾಕ್ಟ್ರಿಗೆ ಬೆಂಕಿ ಹಿಡಿಯಿತು, ಮತ್ತೆ ಎಲ್ಲ ಕಳ್ಳತನ ಆಯ್ತು, ಟೋಟಲ್ ಪಾಪರ್ ಆಯ್ತು, ಅಂದ್ರೆ ಏನಿಲ್ಲದಾಗೆ ಆಯ್ತು. ಅವ್ರು ಎಂತ ಎಣಿಸಿದ್ರು, ಇದು
ಕೃಷ್ಣನ ಕೃಪೆ. ನಾನು ಭಕ್ತಿಯಲ್ಲಿ ಸೀರಿಯಸ್ ಆಗ್ಲಿಕ್ಕೆ ಇದು ಕೃಷ್ಣ ಮಾಡಿದ್ದು ಅಂತ ಸೀರಿಯಸ್ ಆದ. ಸೀರಿಯಸ್ ಆದ ಮೇಲೆ ಪ್ರಚಾರಕ್ಕೆ ಇಳಿದ್ರು. ಎಂತ ಹಣ ಇರಲಿಲ್ಲ. 1937 ಇಂದ 1965 ತನಕ ಭಾರತದಲ್ಲಿ 28 ವರ್ಷ ಸ್ಟ್ರಗಲ್ ಮಾಡಿದ್ರು. ಸಕ್ಸಸ್ ಇಲ್ಲ. ನಮ್ದು ಸೋಕಾಲ್ಡ್ ಆಕ್ಚುಲಿ ಶುದ್ಧ ಭಕ್ತರಿಗೆ ಯಾವಾಗಲೂ ಸಕ್ಸಸ್. ಆದ್ರೆ ನಾವು ಸಕ್ಸಸ್ ಎನಿಸುವಂಥದ್ದು ಮೆಟೀರಿಯಲ್ ಸಕ್ಸಸ್. ಅದು ಕೃಷ್ಣ ಕೊಡ್ಲಿಲ್ಲ ಅವರಿಗೆ. ಆದ್ರೆ ಅವರು ಕೃಷ್ಣ ಪ್ರಜ್ಞೆಯನ್ನು ನಿಲ್ಲಿಸಲಿಲ್ಲ ಅವರು. ಮತ್ತೆ 1965 ಅಲ್ಲಿ ಅವ್ರದ್ದು ಗುರು ಇಂಡಿಕೇಶನ್ ಬಂತು. ಅವ್ರು ರಾಧಾ ದಾಮೋದರ ಟೆಂಪಲ್ ಬೃಂದಾವನದಲ್ಲಿದ್ರು. ಅಲ್ಲಿ ಬರಿತಾ ಇದ್ರು. ಅವರು 1950 ಅಲ್ಲಿ ಎಂತ ಆಯ್ತು ಅಂದ್ರೆ ಅವರು ಮನೆ ಬಿಟ್ರು, ಅಂದ್ರೆ ವಾನಪ್ರಸ್ಥ. ಮತ್ತೆ 1959 ಅಲ್ಲಿ ಸನ್ಯಾಸ ತಗೊಂಡ್ರು. 1965 ಅಲ್ಲಿ ಅವರು ವೃಂದಾವನದಲ್ಲಿ ರಾಧಾ ದಾಮೋದರ ಟೆಂಪಲ್ ಅಲ್ಲಿ ಇದ್ರು. ಆಗ ಅಲ್ಲಿ ಅವರಿಗೆ ಫಸ್ಟ್ ಅವರ ಗುರು ಶ್ರೀಲ ಭಕ್ತಿ ಸರಸ್ವತಿ ಠಾಕೂರ್ ಎಸ್ ಈಗ ನೀನು ಹೋಗ್ಬೋದು ಅಂತ ಇನ್ಸ್ಪಿರೇಷನ್ ಕೊಟ್ಟರು. ಮತ್ತೆ ಅಲ್ಲಿ ಜೀವ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ ಸಮಾಧಿ ಉಂಟು ರಾಧಾ ದಾಮೋದರ ಟೆಂಪಲ್ ಅಲ್ಲಿ. ಅಲ್ಲಿ ಅವರಿಬ್ಬರು ಕೂಡ ಎಸ್ ನೀನು ಹೋಗ್ಬೋದು ನೀನು. ಹಾಗೆ ಮೂವರದು ಇಂಡಿಕೇಶನ್ ನಂತರ ಅವರು ಹಣ ಇರಲಿಲ್ಲ, 40 ರೂಪಾಯಿ ಇಟ್ಕೊಂಡು ಜಲದೂತದಲ್ಲಿ ಹೋದ್ರು. ಜಲದೂತದಲ್ಲಿ ಹೋಗುವಾಗ ಯಾರತ್ರ ನೋಡಿ ಕಾರ್ಗೋ ಶಿಪ್ ಅಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ. ಅದು ಕೂಡ ಆಗ ಅವರಿಗೆ ಪ್ರಭುಪಾದಿಗೆ 70 ವರ್ಷ ಪ್ರಾಯ. ಹಣ ಇರಲಿಲ್ಲ. ಒಬ್ಬರು ಸ್ಪಾನ್ಸರ್ ಮಾಡಿದ್ರು, ಹೋದ್ರು. ಹೋಗುವಾಗ 2 ಬಾರಿ ಹೃದಯಘಾತ ಆಯ್ತು. ಯಾಕೆಂದ್ರೆ ತುಂಬಾ ನಿಮ್ಗೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಮಿನಿಮಮ್ 90 ಡೇಸ್ ಹಿಡಿತದೆ ಅದರಲ್ಲಿ ಕಾರ್ಗೋ ಶಿಪ್ ಅಲ್ಲಿ. ಮತ್ತೆ ತುಂಬಾ ಕಷ್ಟ ಪ್ರಯಾಣ ತುಂಬಾ ಕಷ್ಟ. ಈ ವೇವ್ಸ್ ಎಲ್ಲ ತುಂಬಾ ಇರ್ತದೆ. ಹಾಗೆ 2ನೇ ಬಾರಿ ಅವ್ರ ಹೃದಯಘಾತ ಆಗುವಾಗ ಕೃಷ್ಣನ ಎಲ್ಲ ಇನ್ಕಾರ್ನೇಷನ್ ಅದು ಪ್ರಭುಪಾದಿದು ಪ್ರೇಯರ್ಸ್ ಅಲ್ಲಿ ಉಂಟು. ಪ್ರೇಯರ್ ಅಲ್ಲಿ ಉಂಟು. ಆ ಪ್ರೇಯರ್ ಪ್ರಭುಪಾದ ಹೇಳ್ತಾರೆ ಎಂತಂದ್ರೆ ಅಲ್ಲಿ ಎಲ್ಲ ಕೃಷ್ಣನ ಎಲ್ಲ ಇನ್ಕಾರ್ನೇಷನ್ ನಾವು ಬೋಟನ್ನು ಹೇಗೆ ರೋ ಮಾಡ್ತಾರೆ ಹಾಗೆ ರೋ ಮಾಡಿದ್ರು. ಮತ್ತೆ ಆ ಕ್ಯಾಪ್ಟನ್ ಶಿಪ್ ಕ್ಯಾಪ್ಟನ್ ಹೇಳ್ತಾನೆ ಅವನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅಂತೆ ಕೆರೆಯಲ್ಲಿ ಹೋದಾಗ ಹೇಳ್ತಾನೆ ಇದು ಕೃಷ್ಣನ ಕೃಪೆ. ಮತ್ತೆ ಅಮೆರಿಕಕ್ಕೆ ಹೋದ್ರು. ಅಮೆರಿಕಕ್ಕೆ ಹೋಗುವಾಗ ಆ ಟೈಮಲ್ಲಿ ಎಂತಂದ್ರೆ ಅಮೆರಿಕದಲ್ಲಿ ಎಲ್ಲ ಯೂತ್ ಎಲ್ಲ ರೋಡಲ್ಲಿ ಇದ್ರು. ಯಾಕೆ ರೋಡಲ್ಲಿ ಅಂದ್ರೆ ಈ ಅಮೆರಿಕನ್ ಗವರ್ಮೆಂಟ್ ಎಲ್ಲರನ್ನು ಆರ್ಮಿಗೆ ಹಾಕ್ತಾ ಇದ್ರು. ಈಗ ಆರ್ಮಿಗೆ ಹಾಕುವಂಥದ್ದು ಅವನಿಗೆ ಕ್ಷತ್ರಿಯ ಕ್ವಾಲಿಟಿ ಇರ್ಬೇಕು, ಇದ್ರೆ ಮಾತ್ರ ಹೋಗಿಗೆ ಆಗ್ತದೆ. ಕ್ಷತ್ರಿಯ ಕ್ವಾಲಿಟಿ ಇಲ್ಲದವನು ಕೂಡ ಹಾಕಿದ್ರೆ ಎಂತ ಆಗ್ತದೆ. ಹಾಗೆ ರಿವೋಲ್ಟ್ ಮಾಡಿದ್ರು. ರಿವೋಲ್ಟ್ ಮಾಡಿ ಎಲ್ಲ ಯೂತ್ಸ್ ಎಲ್ಲ ರೋಡಲ್ಲಿ ಇದ್ರು. ಗಾಂಜಿ ಎಳಿತ. ಪ್ರಭುಪಾದ ಒಳ್ಳೆ ಟೈಮಲ್ಲಿ ಹೋಗಿದ್ದಾರೆ. ಪ್ರಭುಪಾದ ಎಂತ ಮಾಡಿದ್ರು, ಅಲ್ಲಿ ಹೋಗಿ ಅವರಿಗೆ ಇರ್ಲಿಕ್ಕೆ ಜಾಗ ಇರಲಿಲ್ಲ. ಸಣ್ಣದೊಂದು ಗ್ಯಾರೇಜ್ ಸಿಕ್ಕಿ ಮತ್ತೆ ಅವರು ಪಾರ್ಕಿಗೆ ಹೋಗಿ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕೀರ್ತನ ಮಾಡ್ತಾ ಇದ್ರು. ಅಲ್ಲಿ ಇದ್ದದ್ದು ಯಾರು, ಎಲ್ಲ ಯೂತ್ ಯಂಗ್ಸ್ಟರ್ಸ್, ಯಾರು ಗಾಂಜಿ ಎಳೆಯುವವರು ಕುಡಿಯುವವರು ಅವರೆಲ್ಲ ಇದ್ದದ್ದು. ಅವರು ಪ್ರಭುಪಾದ ಕೀರ್ತನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಶುದ್ಧ ಭಕ್ತರಿಂದ ಬರುವ ಆ ಕೀರ್ತನೆ ಆ ಗೋಲೋಕದ ಧ್ವನಿ, ಅದು ಮಾಮೂಲಿ ಅಲ್ಲ. ಈ ರೀತಿ ಅವರು ಕೇಳಿ 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 ಪ್ಯೂರ್ ಆದ್ರು. ಮತ್ತೆ ಪ್ರಭುಪಾದ್ ವೀಕ್ ಡೇಸ್ ಅಲ್ಲಿ 30-40 ಜನ ಬರ್ತಾ ಇದ್ರು. ವೀಕೆಂಡ್ ಅಲ್ಲಿ 300 ಜನ ಬರ್ತಾ ಇದ್ರು. ಪ್ರಭುಪಾದ್ ಅವರಿಗೆ ತಿನ್ನಿಸ್ತಾ ಇದ್ರು. ಯಾಕಂದ್ರೆ ಈಗ ನೋಡಿ ನನಗೆ ಕೂಡ ಕುಕಿಂಗ್ ಗೊತ್ತುಂಟು. ಈಗ ಇವತ್ತು ಪ್ರತಿ ಎಂತ ಹೇಳುವಂಥದ್ದು ಪ್ರಭುಪಾದ್ ಡಿಸೆಂಬರ್ ಡೇಗೆ ಎವ್ರಿ ಇಯರ್ ನಾನು ಮಾಡುವಂಥ ಇವತ್ತು ಕೂಡ ನನಗೆ ಕುಕಿಂಗ್ ಉಂಟು 9 ಗಂಟೆ ನಂತರ. ಹಾಗಾಗಿ ಇದು ನಮಗೆ ಪ್ರಭುಪಾದ್ ಕಲಿಸಿದ್ದು. ಅದರ ಪ್ರಕಾರ ನಾವು ಮಾಡ್ತಾ ಇದ್ದೇವೆ ಕುಕಿಂಗ್. ಹಾಗಾಗಿ ಪ್ರಭುಪಾದ್ ಮಾಸ್ಟರ್ ಚೆಫ್ ಅವರು. ಅಂದ್ರೆ ಪ್ರಭುಪಾದ್ ಇದು ಕುಕಿಂಗ್ ಅಂದ್ರೆ ಅದು ಈಗ ನನಗೆ ನೋಡಿ ಹೇಗಂದ್ರೆ ಈಗ 4 ಐಟಮ್ ಮಾಡ್ಲಿಕ್ಕೆ ಪ್ರಭುಪಾದ್ ಹೇಳುವಂಥದ್ದು ಪೂರಿ, ಎಂತ ಹೇಳುವಂಥದ್ದು ಸಬ್ಜಿ, ರೈಸ್, ದಾಲ್, ಸಬ್ಜಿ, ಫ್ರೈ, ಒಂದು ಸ್ವೀಟ್. ಇದು ಮಾಡ್ಲಿಕ್ಕೆ ಪ್ರಭುಪಾದಿಗೆ ಅರ್ಧ ಗಂಟೆ, ನನಗೆ 1 ಗಂಟೆ ಬೇಕು. ಕೆಲವೊಮ್ಮೆ 45 ಮಿನಿಟ್ಸ್ ಆಗಿ ಆಗ್ತದೆ. ಎಷ್ಟು ಫಾಸ್ಟ್ ಮಾಡಿದ್ರು ಕೂಡ ಆಗುದಿಲ್ಲ. ಅದು ಪ್ರಭುಪಾದ್ ಫಾಸ್ಟ್ ಮಾಡ್ತಾ ಇದ್ರು, ತುಂಬಾ ಫಾಸ್ಟ್. ಕೆಲವೊಮ್ಮೆ ನಾವು ಕೂಡ ಫಾಸ್ಟ್ ಮಾಡುವ, ಆದ್ರೆ ತಲೆ ಇರ್ತದೆ, ಅಷ್ಟು ಫಾಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಟ್ರೈ ಮಾಡಿದ್ದೇನೆ, ಮ್ಯಾಕ್ಸಿಮಮ್ 45 ಮಿನಿಟ್ಸ್, ಅರ್ಧ ಗಂಟೆ ಮಾಡ್ಲಿಕ್ಕೆ ಆಗುದಿಲ್ಲ. 4-5 ಐಟಮ್. ಅದು ಪ್ರಭುಪಾದ ಎಕ್ಸ್ಪರ್ಟ್. ಹಾಗಾಗಿ ಪ್ರಭುಪಾದ ಎಂತ ಮಾಡಿದ್ರು, ಅವರಿಗೆ ತಿನ್ನಿಸಿ, ಅಂದ್ರೆ ಪ್ಲೇಟ್ ಕೂಡ ಪ್ರಭುಪಾದ ಹಾಕುವಂಥದ್ದು, ಅಡಿಗೆ ಕೂಡ ಪ್ರಭುಪಾದ ಮಾಡೋದು, ಬಡಿಸುವುದು ಕೂಡ ಪ್ರಭುಪಾದ. ಮತ್ತೆ ಅವರಿಗೆ ತಿನ್ಲಿಕ್ಕೆ ಗೊತ್ತಿಲ್ಲ, ಪಾಶ್ಚಾತ್ಯ ದೇಶದವರಿಗೆ ಕೈಯಲ್ಲಿ ಎಲ್ಲ ನೆಲಕ್ಕೆ ಬಿದ್ದು ಒರೆಸುವಂಥದ್ದು ಕೂಡ ಪ್ರಭುಪಾದ. ಈ ರೀತಿ ಆಯ್ತು.
ಈ ರೀತಿಯಾಗಿ ಮತ್ತೆ ಪ್ರಭುಪಾದ ಈ ಅಲ್ಲಿ ಒಂದು ಟಾಯ್ಲೆಟ್ ಇದ್ದದ್ದು, ಬಾತ್ರೂಮ್ ಟಾಯ್ಲೆಟ್. ಇವರೆಲ್ಲ ಪ್ರಭುಪಾದ ಕೂಡ ಅವರೊಟ್ಟಿಗೆ ಕ್ಯೂ ಅಲ್ಲಿ ನಿಲ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ಲ ಪ್ರಭುಪಾದ ಆಚಾರ್ಯ ಅಂತ, ಅವ್ರಿಗೆ ನಮ್ಮ ಹಾಗೆ ಒಬ್ಬರು ಅಂತ. ಆದ್ರೆ ಅವರಿಗೆ ಆ ಒಂದು ಪ್ರಭುಪಾದ ಮೇಲೆ ಫೇತ್ ಬಂದಿದೆ. ಆದ್ರೆ ಪ್ರಭುಪಾದ ಅಂತಂದ್ರೆ ಅಷ್ಟು ನಮ್ರತೆ, ಅವ್ರು ಕೂಡ ಕ್ಯೂ ಅಲ್ಲಿ ನಿಲ್ತಾ ಇದ್ರು. ಅವ್ರಿಗೆ ಹೋಗುವುದು, ನಾನು ಫಸ್ಟ್ ಹೋಗ್ತೇನೆ ಅಂತ ಇಲ್ಲ. ಹಾಗೆ ಈ ರೀತಿ ಪ್ರಭುಪಾದ ಮಾಡಿ ಲಾಸ್ಟಿಗೆ 6 ತಿಂಗಳ ನಂತರ ಒಬ್ಬ ಕೇಳಿದ್ರು, ಈಸ್ ದೇರ್ ಎನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಟು ದಿಸ್ ಕ್ಲಬ್? ಅವ ಎಂತ ಇದೊಂದು ಕ್ಲಬ್ ಅಂತ ಎನಿಸಿದ್ದ. ಪ್ರಭುಪಾದ ಅಷ್ಟು ತನಕ ಎಂತ ಹೇಳಿಲ್ಲ, ನೀವು ಕುಡಿಬೇಡಿ, ಗಾಂಜಿ ಎಳಿಬೇಡಿ ಅಂತ ಹೇಳಿಲ್ಲ. ಮತ್ತೆ ಪ್ರಭುಪಾದ ನೋಟಿಸ್ ಬೋರ್ಡ್ ಅಲ್ಲಿ ನೋಟಿಸ್ ಹಾಕಿದ್ರು, ಒಂದು ಇದಾಕಿದ್ರು. ಅದ್ರಲ್ಲಿ ಪ್ರಭುಪಾದ ಹೇಳಿದ್ರು, ಎಸ್, ಮಾಂಸಾಹಾರಿ ಇಲ್ಲ, ಜೂಜು ಇಲ್ಲ, ಮದ್ಯಪಾನ ಇಲ್ಲ, ಅನೈತಿಕ ಸ್ತ್ರೀ ಇಲ್ಲ ಅಂತ ಅಲ್ಲಿ ಹಾಕಿದ್ರು. ಮತ್ತೆ ಆ 300 ಜನರಲ್ಲಿ 10 ಜನ ಮಾತ್ರ ಉಳಿದ್ರು. 10 ಜನರನ್ನು ಪ್ರಭುಪಾದ ಭಕ್ತರು ಮಾಡಿ ಅವರನ್ನು ಎಲ್ಲ ದೇಶಕ್ಕೆ ಕಳಿಸಿದ್ರು. ಈ ರೀತಿ ಪ್ರಭುಪಾದ ಮಾಡಿದ್ದು ಸಾಧನೆ. ಹಾಗಾಗಿ ಈ ನಾವು ಪ್ರಭುಪಾದ ಇದು ನಮ್ಗೆ ಪ್ರಭುಪಾದ ಏನು ಪ್ರಭುಪಾದ ಈ ಸಾಧನೆ ಬಗ್ಗೆ ನಮ್ಗೆ ಅರಿವಿಲ್ಲದಿದ್ರೆ ನಮ್ಮ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗುದಿಲ್ಲ. ಹೇಗೆಂದ್ರೆ ಈಗ ನಾವು ಕ್ಲಾಸ್ ಮಾಡ್ಬೋದು, ಆದ್ರೆ ಕ್ರೆಡಿಟ್ ಯಾರಿಗೆ ಹೋಗ್ತದೆ? ಪ್ರಭುಪಾದಿಗೆ. ಹೇಗೆಂದ್ರೆ ಈಗ ಒಬ್ಬ ಸ್ಕ್ರಾಚ್ ಇಂದ ಮಾಡುವಂಥದ್ದು, ಈಗ ನೋಡಿ ಬಿಸ್ನೆಸ್ ಕೆಲವೊಮ್ಮೆ ತಂದೆ ಎಂತ ಮಾಡ್ತಾರೆ, ತುಂಬಾ ಕಷ್ಟಪಟ್ಟು ಎಂತ ಇರುವುದಿಲ್ಲ, ಸ್ಕ್ರಾಚ್ ಇಂದ ಮಾಡಿ 10 ವರ್ಷ ಕಷ್ಟಪಟ್ಟು ಮತ್ತೆ ಸಕ್ಸಸ್ ಇತ್ತು, ಮತ್ತೆ ಬಿಸ್ನೆಸ್ ಆಗ್ತದೆ. ಮತ್ತೆ ಮಗ ಬಂದು ಆರಾಮ್ಸೆ ಚೇರ್ ಅಲ್ಲಿ ಕೂತ್ಕೊಳ್ತಾನೆ. ಅದೇ ನಾವು ಕೂಡ ಹಾಗೆ ಈಗ ಆರಾಮ್ಸೆ ಚೇರ್ ಅಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೇವೆ. ಆದ್ರೆ ಕೊಡುಗೆ ಯಾರ್ದು? ಪ್ರಭುಪಾದ. ಯದಿ ಪ್ರಭುಪಾದನ ಹೋಯ್ತು ಕಬೇಕಿ ಹೋಯ್ತು. ಪ್ರಭುಪಾದ ಇಲ್ಲದ್ರೆ ನಮ್ದು ಅವಸ್ಥೆ ಎಂತ ಆಗ್ತಿತ್ತು? ನಮ್ಗಂತೂ ಭಕ್ತಿ ಸಿಗ್ತಾ ಇರಲಿಲ್ಲ. ಎಸ್, ಇದು ಪ್ರಭುಪಾದ ರಥಯಾತ್ರೆ ಮಾಡಿದ್ರು. ನೋಡಿ ರಥಯಾತ್ರೆ ಹೇಗೆ ಅಂದ್ರೆ, ಪ್ರಭುಪಾದ ಕೋಲ್ಕತ್ತಾದಲ್ಲಿ ಹುಟ್ಟಿದ್ದು. ಈಗ ಕೂಡ ಬೆಂಗಾಲದಲ್ಲಿ ಈ ಜಗನ್ನಾಥಪುರಿಯಲ್ಲಿ ರಥಯಾತ್ರೆ ಆಗುವಾಗ ಜುಲೈಯಲ್ಲಿ ಬೆಂಗಾಲದಿಂದ ಎಲ್ಲರೂ ಹೋಗ್ತಾರೆ, ಅದೊಂದು ಟ್ರೆಡಿಷನ್. ಹಾಗೆ ಪ್ರಭುಪಾದ ಸಣ್ಣದಿರುವಾಗ ಎಲ್ಲ ಹೋಗ್ತಾ ಇದ್ರು ಅಲ್ಲಿ. ಪ್ರಭುಪಾದ ಕೂಡ ಎಂತಂದ್ರೆ ಆ ರಥಯಾತ್ರೆದವರಿಗೆ ಇದಿತ್ತು. ಹಾಗಾಗಿ ಪ್ರಭುಪಾದ ಪಾಶ್ಚಾತ್ಯ ದೇಶದಲ್ಲಿ ರಥಯಾತ್ರೆ ಸ್ಟಾರ್ಟ್ ಮಾಡಿದ್ರು. ರಥಯಾತ್ರೆ ಸ್ಟಾರ್ಟ್ ಮಾಡಿ ಎಂತ ಮ್ಯಾಜಿಕ್ ಆಗಿದೆ ಅಂದ್ರೆ, ಪೂರ್ತಿ ಜನ, ಅವರಿಗೆ ಜಗನ್ನಾಥ್ ಬಲದೇವ ಸುಭದ್ರ ಯಾರಂತ ಗೊತ್ತಿಲ್ಲ, ಆದ್ರೂ ಎಲ್ಲರೂ ಸೇರಿದ್ರು. ಹಾಗಾಗಿ ಪ್ರಭಾ ಈ ಭಾಗವತಮಲ್ಲಿ ಹೇಳುವಂತದ್ದು, ಯುಧಿಷ್ಠಿರ ಮಹಾರಾಜ್ ಹೇಳುವಂತದ್ದು ಯಾರಿಗೆ? ವಿದುರನಿಗೆ, ತೀರ್ಥಂ ಕುರುವಂತಿ ತೀರ್ಥಾನಿ. ನೀನು ಯಾಕೆ ತೀರ್ಥಯಾತ್ರೆಗೆ ಹೋದದ್ದು? ವಿದುರ ಚಿಕ್ಕಪ್ಪ, ಯಾಕೆ ತೀರ್ಥಯಾತ್ರೆಗೆ ಹೋದದ್ದು? ನೀವು ಯುದ್ಧದಲ್ಲಿ ತೀರ್ಥ, ಯಾಕಂದ್ರೆ ಮಹಾಭಕ್ತರು ಯಾವ ಜಾಗದಲ್ಲಿದ್ದಾರೆ ಅದು ತೀರ್ಥ ಆಗ್ತದೆ. ಹಾಗೆ ಪ್ರಭುಪಾದ ಅಮೆರಿಕಾಗೆ ಹೋದ್ರು, ಅಲ್ಲಿ ರಥಯಾತ್ರೆ ಸ್ಟಾರ್ಟ್ ಆಯ್ತು. ಎಸ್, ಇದು ಪ್ರಭುಪಾದ ಸಣ್ಣ 5 ವರ್ಷ ಇರುವಾಗ ಎಂತಂದ್ರೆ ಎಲ್ಲರೂ ಆ ಜಗನ್ನಾಥಪುರಿಗೆ ಹೋಗ್ತಾ ಇದ್ರು ಈ ರಥಯಾತ್ರೆ ಟೈಮಲ್ಲಿ. ಆಗ ಅವ್ರ ತಂದೆ ಹತ್ರ ಹೇಳಿದ್ರು, ನನಗೆ ಕೂಡ ರಥ ಬೇಕಂತ. ಮತ್ತೆ ತಂದೆ ರಥ ಮಾಡಿಕೊಟ್ರು. ಮತ್ತೆ ಅವರೆಲ್ಲರನ್ನು ಸೇರಿಸಿ ಈ ರಥಯಾತ್ರೆ ಮಾಡಿದ್ರು. ಮತ್ತೆ ಇದು ಪ್ರಭುಪಾದ ಫಸ್ಟ್ ಭೇಟಿ ಆಗುವುದು. ಅವರ ಗುರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್, ಅವರೊಬ್ಬ ಗೆಳೆಯ ಹೇಳ್ತಾನೆ, ಒಬ್ಬರು ಸ್ವಾಮೀಜಿ ಇದ್ದಾರೆ, ಹೋಗುವ ಅಂತ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಎಂತ ಸ್ವಾಮೀಜಿ, ನನ್ನ ತಂದೆ ವೈಷ್ಣವ, ಅಂದ್ರೆ ಅವರು ದೇವರ ಭಕ್ತರು, ಅವರ ಪ್ರಭುಪಾದ ತಂದೆ. ಅವ್ರು ಹೇಳ್ತಾರೆ, ನಾನು ಇಷ್ಟರ ಮಟ್ಟಿಗೆ ಬರ್ಲಿಕ್ಕೆ ನನ್ನ ತಂದೆ ಕಾರಣ. ಪ್ರಭುಪಾದ ಯಾವಾಗಲೂ ತಂದೆ ಕ್ರೆಡಿಟ್ ಕೊಡ್ತಾರೆ. ಹಾಗಾಗಿ ಅವ್ರ ತಂದೆ ಅಂತಂದ್ರೆ ಎಲ್ಲರನ್ನು ಕರೆದು ಊಟ ಹಾಕುವಂಥದ್ದು. ಆಕ್ಚುಲಿ ಗೃಹಸ್ಥ ಅಂದ್ರೆ ಕರೆದು ಊಟ ಹಾಕ್ಬೇಕು. ಪ್ರಭುಪಾದ ತಂದೆ ಎಲ್ಲ ಈ ಗಡ್ಡ ಬಿಟ್ಟವರು, ಗಾಂಜಿ ಎಳೆಯುವವರು ಎಲ್ಲರನ್ನು ಕಾವಿ ಬಟ್ಟೆ ಧರಿಸದೆ ಅವರನ್ನು ಕರೆದು ಊಟ ಹಾಕಿಸುವಂಥದ್ದು. ಹಾಗಾಗಿ ಪ್ರಭುಪಾದಿಗೆ ಸಾಕಾಗಿದೆ ನೋಡಿ, ನನ್ನ ತಂದೆ ಎಲ್ಲರನ್ನು ಕರೆದು ಊಟ ಹಾಕಿಸ, ನನಗೆ ಇಲ್ಲ, ನಾನು ಬರುವುದಿಲ್ಲ. ಅದಕ್ಕೆ ಇವರು ಗೆಳೆಯ ಹೇಳ್ತಾರೆ, ನೀನು ಎಣಿಸುವಾಗೆ ಅಂತ ಜನ ಅಲ್ಲ ಇದು, ನೀನು ಬಾ, ಒಮ್ಮೆ ಬಾ ಅಂತ. ನಿನ್ನ ಒತ್ತಾಗಿ ಬರ್ತೇನೆ, ಆದ್ರೆ ಸ್ವಲ್ಪ ಸಮಯ ನಿಲ್ತೇನೆ, ಅಲ್ಲಿಂದ ಹೋಗ್ತೇನೆ. ಆದ್ರೆ ಅಲ್ಲಿ ಹೋಗಿ ಅವರ ಗುರುವನ್ನು ನೋಡಿ ಅವರಿಗೆ ಅಲ್ಲಿ ಅವರು ಎಸ್, ಅವರ ಮುಖದಲ್ಲಿ ಅಷ್ಟು ಗ್ಲೋ ಉಂಟು. ಯಾರು? ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್. ಅವ್ರು ಮಾಮೂಲಿ ಜನ ಅಲ್ಲ. ಪ್ರಭುಪಾದ ಹೇಳ್ತಾರೆ, ಮೈ ಗುರು ಇಸ್ ಅ ವೈಕುಂಠ ಮ್ಯಾನ್. ಅವರು ವೈಕುಂಠದ ವಾಸಿ. ಅವರ ಬಗ್ಗೆ ಕೂಡ ತುಂಬಾ ಉಂಟು, ಆದ್ರೆ ಈಗ ನಾನು ಹೇಳುವುದಿಲ್ಲ, ಪ್ರಭುಪಾದ ಬಗ್ಗೆ ಹೇಳುವ. ಹಾಗಾಗಿ ಅವ್ರು ಫಸ್ಟ್ ನೋಡಿ ಹೇಳುವಂಥದ್ದು, ನೀವು ಯೌವನಸ್ಥರು ಈ ಕೃಷ್ಣ ಪ್ರಜ್ಞೆಯನ್ನು ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡಬೇಕು. ಫಸ್ಟ್ ನೋಡಿ ಹೇಳುವಂಥದ್ದು. ಮತ್ತೆ ಹತ್ತಿರ ಬರ್ತಾರೆ, ಹಾಗೆ ಹೇಳ್ತಾರೆ, ನಾನು ಗೃಹಸ್ಥ. ಪ್ರಭುಪಾದಾಗ ಮದುವೆ ಆಗಿ 2 ಮಕ್ಕಳಿತ್ತು. ಅದಕ್ಕೆ ಶ್ರೀಲ ಭಕ್ತಿಸಿದ್ಧಾಂತ ಠಾಕೂರ್ ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಬ್ರಹ್ಮಚಾರಿಗೆ, ಗೃಹಸ್ಥನಿಗೆ, ವಾನಪ್ರಸ್ಥನಿಗೆ, ಸನ್ಯಾಸಿಗೆ ಎಲ್ಲರಿಗೆ
ಪ್ರಭುಪಾದ್ ಹೇಳ್ತಾರೆ, ಮೈ ಗುರು ಮಹಾರಾಜ್ ಡಿಫೀಟೆಡ್ ಮೀ, ನಾನು ಡಿಫೀಟ್ ಮಾಡಿದ್ರು, ನಾನೊಂದು ಹೇಳಿದೆ ಅದನ್ನು ಡಿಫೀಟ್ ಮಾಡಿದ್ರು. ನೆಕ್ಸ್ಟ್ ಹೇಳ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕು. ಅದಕ್ಕೆ ಅವರ ಗುರು ಹೇಳ್ತಾರೆ, ಸ್ವಾತಂತ್ರ್ಯ ಸಿಗ್ಲಿ ಸಿಗದೇ ಇರಲಿ, ಕೃಷ್ಣ ಪ್ರಜ್ಞೆ ಬೇಸಿಕ್ ನೆಸೆಸಿಟಿ. ಯಾವುದೆಲ್ಲ ಬೇಸಿಕ್ ನೆಸೆಸಿಟಿ? ಫುಡ್, ಕ್ಲೋದಿಂಗ್, ಶೆಲ್ಟರ್, ನಮ್ಮ ತಿನ್ನುವಂಥದ್ದು, ಮತ್ತೆ ನಮಗೆ ಇರ್ಲಿಕ್ಕೆ ಜಾಗ, ಮತ್ತೆ ಹಾಕ್ಲಿಕ್ಕೆ ಬಟ್ಟೆ, ಇದು ಬೇಸಿಕ್ ನೆಸೆಸಿಟಿ. ಅದೇ ರೀತಿ ಕೃಷ್ಣ ಪ್ರಜ್ಞೆ ಕೂಡ ಬೇಸಿಕ್ ನೆಸೆಸಿಟಿ ಅಂತ ಹೇಳ್ತಾರೆ ಅವರು. ಸ್ವಾತಂತ್ರ್ಯ ಸಿಗ್ತದೆ ಆಗ ಪ್ರಭುಪಾದ್ ವೈಟ್ ಅಂಡ್ ವೈಟ್ ನೋಡಿ, ಇಲ್ಲಿ ಗಾಂಧಿ ಮೂವ್ಮೆಂಟ್ ಅಲ್ಲಿ ಇದ್ರು ಪ್ರಭುಪಾದ್. ಮತ್ತೆ ಪ್ರಭುಪಾದ್ ಹೇಳ್ತಾರೆ, ಮೈ ಗುರು ಮಹಾರಾಜ್ ಡಿಫೀಟೆಡ್ ಮೀ. ಅಲ್ಲಿ ಅವರು ಒಪ್ಪಿದ್ರು, ಎಸ್ ಇದು ಬೋನೋಫೈಡ್ ಆಚಾರ್ಯ. ಮತ್ತೆ ಅವರಿಗೆ ಟೋಟಲಿ ಸರೆಂಡರ್ ಆದ, ಫಸ್ಟ್ ಮೀಟಿಂಗ್ ಅಲ್ಲಿ ಸರೆಂಡರ್ ಆದ. ಮತ್ತೆ ಇದು ಪ್ರಭುಪಾದ್ ಭಾರತದಲ್ಲಿ ಪ್ರಚಾರ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ರು, ಆದ್ರೆ ಅವರಿಗೆ ಸಕ್ಸಸ್ ಆಗ್ಲಿಲ್ಲ. ಆಕ್ಚುಲಿ ಆಗ್ಲಿಕ್ಕೆ ಇತ್ತು, ಹೇಗೆಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಭುಪಾದ್ ಇದು ಪುಸ್ತಕ ಎಲ್ಲ ಓದಿದ್ರು, ಅವರಿಗೆ ತುಂಬಾ ಖುಷಿ ಆಯ್ತು. ಮತ್ತೆ ಅವ್ರು ಹೇಳಿದ್ರು, ಎಸ್ ಇದು ಎಲ್ಲ ಲೈಬ್ರರಿಗೆ ಹೋಗ್ಬೇಕು, ಮತ್ತೆ ಎಲ್ಲ ನಮ್ಮ ಎಜುಕೇಶನ್ ಸಿಸ್ಟಮ್ ಬರ್ಬೇಕಂತ ಅವ್ರಿಗೆ ಇಚ್ಛೆ ಇತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಅವ್ರು ಆಗ ಸತ್ತು ಹೋದ್ರು. ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಈ ಪರ್ಮಿಷನ್ ಕೊಡಲಿಲ್ಲ. ಇಲ್ಲದ್ರೆ ಭಾರತದಲ್ಲಿ ಚಾನ್ಸ್ ಇತ್ತು ಆಗುವಂಥದ್ದು. ಮತ್ತೆ ಇದು ಪ್ರಭುಪಾದ್ ಬ್ಯಾಕ್ ಟು ಗಾಡೆಡ್ ಮ್ಯಾಗಝಿನ್ 1944 ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಪ್ರಭುಪಾದ್ ₹1 ಹಣ ಇರಲಿಲ್ಲ ಪ್ರಭುಪಾದ್ ಹತ್ರ. ಪ್ರಭುಪಾದ್ ಎಂತ ಮಾಡುದು ಅಂದ್ರೆ, ಫಸ್ಟಿಗೆ ಪ್ರಿಂಟ್ ಮಾಡಿ ಅದನ್ನು ಸೇಲ್ ಮಾಡಿ ಮತ್ತೆ ಹಣ ಕೊಡುವಂಥದ್ದು ಅವನಿಗೆ, ಪ್ರಿಂಟಿಂಗ್ ಪ್ರೆಸ್ನವನಿಗೆ. ಪ್ರಿಂಟಿಂಗ್ ಪ್ರೆಸ್ನವ ಹೇಳ್ತಾ ಇದ್ದ, ಸ್ವಾಮೀಜಿ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಿ, ನನ್ನ ಗುರು ಹೇಳಿದ್ದಾರೆ. ನೋಡಿ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಗುರು ಮಾತನ್ನು. ಹಾಗೆ ಪ್ರಭುಪಾದ ಈಗ ಕೂಡ ನಾವು 2017 ಅಲ್ಲಿ ಆ ಪ್ಲೇಸಿಗೆ ಹೋಗಿದ್ದೇವೆ. ಆ ಪ್ಲೇಸ್ಗೆ ಚಿಪ್ಲೂನ್ ವಡ ಅಂತ ಹೆಸರು, ಪ್ರಭುಪಾದ್ ಇದ್ದ ಜಾಗ ಡೆಲ್ಲಿಯಲ್ಲಿ. ಹಾಗಾಗಿ ಪ್ರಭುಪಾದ್ ಎಂತ ಮಾಡ್ತಿದ್ದ ಅಂದ್ರೆ, ಪ್ರಭುಪಾದ ತಿನ್ಲಿಕ್ಕೆ ಹಣ ಕೂಡ ಇಲ್ಲ. ಪ್ರಭುಪಾದಲ್ಲಿ ಹೋಗುವಾಗ ಅವ್ರು ಕೇಳ್ತಿದ್ದ, ನೀವೇನು ತಿಂದು ಬಂದಿದ್ದೀರಾ ಅಂತ. 10ರಲ್ಲಿ 9 ಬಾರಿ ತಿಂದಿದೆ ಅಂತ ಹೇಳ್ತಿದ್ರು, ತಿಂದು ಬಂದಿದೆ ಅಂತ. ಅವ್ರು ತಿನ್ಲಿಲ್ಲ, ಅದು ಕೂಡ ಅವರಿಗೆ ಒಳ್ಳೇದಾಗ್ತಿಲ್ಲ. ಕೆಲವು ಸಮಯ ತೀರ ಹಸಿವಾದಾಗ ಅವ್ರು ಹೇಳಿದ್ರು, ನಾನು ಎಂತ ತಿನ್ಲಿಲ್ಲ. ಮತ್ತೆ ಅವನೇ ಕೊಡ್ತಿದ್ದ ತಿನ್ಲಿಕ್ಕೆ ಪ್ರೆಸ್ಸಿನವ. ಎಂತ ಹಣ ಇರಲಿಲ್ಲ ಪ್ರಭುಪಾದ್ ಅದು. ಮತ್ತೆ ಪ್ರಭುಪಾದ್ ಇದು ಮೀಟಿಂಗ್ ಮಾಡಿದ್ರು, ಒಂದು ಝಾನ್ಸಿಯಲ್ಲಿ ಪ್ರಭುಪಾದ್ ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ ಇದ್ರು. ಎಸ್. ಮತ್ತೆ ಇದು ಜಲದೂತದಲ್ಲಿ ಪ್ರಭುಪಾದ್ ಹೋದದ್ದು ನಿಮ್ಗೆ ಹೇಳಿದ್ದೇನೆ. ಹರೇ ಕೃಷ್ಣ. ಜಲದೂತದಲ್ಲಿ ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಅದು ಸ್ಕ್ರೀನ್ ಮಾಡ್ತೀರಾ? ಯಾವ್ದು ಮಾತಾಜಿ? ಫುಲ್ ಸ್ಕ್ರೀನ್ ಪ್ರೆಸೆಂಟ್ ಅಂತ ಇದೆಯಲ್ಲ ರೈಟ್ ಅಲ್ಲಿ. ಯಾವ್ದು? ಪ್ರೆಸೆಂಟ್ ಅಂತ ಮೇಲೆ ರೈಟ್ ಅಲ್ಲಿ ಪ್ರೆಸೆಂಟ್. ಹಾ, ಇದು ಪ್ರಭುಪಾದ್ ಜಲದೂತದಲ್ಲಿ ಹೋದದ್ದು. ಜಲದೂತದಲ್ಲಿ ಹೋಗುವಾಗ 2 ಬಾರಿ ಅವರಿಗೆ ಹೃದಯಾಘಾತ ಆಯ್ತು. ಮತ್ತೆ ಪ್ರಭುಪಾದಲ್ಲಿ ಸಂಕೀರ್ತನ ಮಾಡಿದ್ರು, ಕೀರ್ತನ್ ಎಲ್ಲರೂ ಬಂದು ಸೇರಿ. ಮತ್ತೆ ಇದು ಪ್ರಭುಪಾದ್ ನೈಟ್ ಕ್ಲಬ್ಗೆ ಹೋಗುವಂಥದ್ದು. ನೈಟ್ ಕ್ಲಬ್ಗೆ ಈಗ ಹೇಗೆ ಅಂದ್ರೆ, ಈಗ ನಾವು ನೈಟ್ ಕ್ಲಬ್ಗೆ ಹೋದ್ರೆ ನೈಟ್ ಕ್ಲಬ್ ಅಲ್ಲಿ ಎಂತೆಲ್ಲ ಆಗ್ತಾನೆ ನಾವು ಕೂಡ ಅದನ್ನೇ ಅಭ್ಯಾಸ ಮಾಡ್ತೇವೆ. ಆದ್ರೆ ಪ್ರಭುಪಾದ್ ಎಂತ ಮಾಡಿದ್ರು, ಅಲ್ಲಿ ಹೋಗಿ ಎಲ್ಲರನ್ನು ಭಕ್ತರು ಮಾಡಿದ್ರು. ಹಾಗೆ ಒಂದ್ ದಿವಸ ಎಂತ ಆಯ್ತು ಅಂದ್ರೆ, ಪ್ರಭುಪಾದ್ ಶಿಷ್ಯರು ಕೂಡ ಎಸ್ ನಾವು ಕೂಡ ನೈಟ್ ಕ್ಲಬ್ಗೆ ಹೋಗ್ತೇವೆ ಅಂತ ಹೇಳಿದ್ರು. ಪ್ರಭುಪಾದ್ ಹೇಳಿದ್ರು, ಹೋಗುದು ಓಕೆ, ಆದ್ರೆ ನಿಮ್ಗೆ ಹಾಗೆ ಹಿಂದೆ ಬರ್ಲಿಕ್ಕೆ ಆಗ್ಲಿಕ್ಕೆ ಇಲ್ಲ. ಯಾಕಂದ್ರೆ ಪ್ರಭುಪಾದ್ ಮಾಡಿದಾರೆ ಅಂದ್ರೆ ನಾವು ಮಾಡಿದ್ರೆ ಎಂತ ಆಗ್ತದೆ, ಅನುಸರಣೆ ಅನುಕರಣೆ. ಶುದ್ಧ ಭಕ್ತರು ಮಾಡಿದ್ರೆ ನಾವು ಅನುಕರಣೆ ಮಾಡ್ಲಿಕ್ಕೆ ಇಲ್ಲ. ಪ್ರಭುಪಾದ್ ಹೇಳಿದ್ರು ಶಿಷ್ಯರಿಗೆ, ನೀವು ಕೂಡ ಅಲ್ಲಿ ಹೋಗಿ ಅವರ ಒಟ್ಟಿಗೆ ಅಭ್ಯಾಸ ಸ್ಟಾರ್ಟ್ ಮಾಡ್ತೇವೆ. ಅದೇ ಪ್ರಭುಪಾದ್ ಹಾಗೆ ಅಲ್ಲ. ಪ್ರಭುಪಾದ್ ಹೋದ್ರು ಎಲ್ಲರೂ ಭಕ್ತರಾದ್ರು ನೈಟ್ ಕ್ಲಬ್ ಅಲ್ಲಿ. ಮತ್ತೆ ಇದು ಬೀಟಲ್ಸ್, ಇದು ಜಾರ್ಜ್ ಹ್ಯಾರಿಸನ್. ಇವ ಎಂತ ಅಂದ್ರೆ ಕೃಷ್ಣ ಪ್ರಜ್ಞೆ ತಗೊಂಡ, ಮತ್ತೆ ಮ್ಯೂಸಿಕ್ ಇಂದ ಇಡೀ ಪ್ರಚಾರ ಮಾಡಿದ. ಎಂತಾಯ್ತು ಅಂದ್ರೆ 70s ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಇದು ಪೂರ್ತಿ ಪ್ರಚಾರ, ಇಡೀ ಥ್ರೂ ಔಟ್ ವರ್ಲ್ಡ್ ಇದು ಪ್ರಚಾರ ಆಯ್ತು. ಅವು ಕ್ಯಾಸೆಟ್ಸ್ ಎಲ್ಲ ಮಾಡಿ, ಈ ಮ್ಯೂಸಿಕ್ ಎಲ್ಲ ಮಾಡಿ, ಕೀರ್ತನ ಮಾಡಿ, ಅದು ಫುಲ್ ಪ್ರಚಾರ ಆಯ್ತು. ಮತ್ತೆ ಇದು ಪ್ರಭುಪಾದ್ ರಷ್ಯಾ. ಈಗ ನೋಡಿ, ಈಗ ಅಟ್ ಪ್ರೆಸೆಂಟ್ ಭಾರತ ಫಸ್ಟ್ ಉಂಟು, ನಂಬರ್ 1 ಅಂದ್ರೆ ಪ್ರೀಚಿಂಗ್ ಜಾಸ್ತಿ ಭಾರತದಲ್ಲಿ ಆಗ್ತಾ ಉಂಟು ಕೃಷ್ಣ ಪ್ರಜ್ಞೆ. ಸೆಕೆಂಡ್ ರಷ್ಯಾ. ಈಗ 70s ಅಲ್ಲಿ ಫಸ್ಟ್ ಅಮೆರಿಕ ಇತ್ತು. ಈಗ ಅಮೆರಿಕ ಸ್ವಲ್ಪ ಸ್ಲೋ ಆಗಿದೆ, ಈಗ ಭಾರತದಲ್ಲಿ ಜಾಸ್ತಿ ರ್ಯಾಪಿಡ್ ಆಗ್ತಾ ಉಂಟು. ಹಾಗಾಗಿ ಪ್ರಭುಪಾದ್ ಒಮ್ಮೆ ಹೋದದ್ದು ರಷ್ಯಾಕ್ಕೆ, ಒಮ್ಮೆ ಹೋದದ್ದು. ಈಗ ನೋಡಿ ರಷ್ಯಾದಲ್ಲಿ ಎಷ್ಟು ಜನ ತಗೊಳ್ತಾ ಇದ್ದಾರೆ. ಈಗ ರಷ್ಯಾದ ಒಂದು ವಿಷಯ ಹೇಳ್ತಾರೆ, ರಷ್ಯಾ ಕಮ್ಯುನಿಸ್ಟ್ ಕಂಟ್ರಿ, ಅಲ್ಲಿ ಅವರು
ದೇವರನ್ನು ಜಾಸ್ತಿ ನಂಬುವುದಿಲ್ಲ. ಪ್ರಭುಪಾದ್ ಹೋಗುವಾಗ ಮಾಸ್ಕೋದಲ್ಲಿ ಲ್ಯಾಂಡ್ ಆದರು. ಲ್ಯಾಂಡ್ ಆಗಿ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ನವ ಅಂದ್ರೆ ಪ್ರಭುಪಾದನ್ನು ನಿಲ್ಲಿಸಿ ಎಂತಂದ್ರೆ ಈ ರಷ್ಯಾದಲ್ಲಿ ಹೇಗೆ ಅಂದ್ರೆ ಯಾರಾದ್ರೂ ಸ್ಯಾಫ್ರನ್ ಬಟ್ಟೆಯಲ್ಲೆಲ್ಲ ಹೋದ್ರೆ ಅಲ್ಲಿ ಅವರು ತುಂಬಾ ಅಂದ್ರೆ ಅದಕ್ಕೆ ಪನಿಷ್ಮೆಂಟ್ ಎಲ್ಲ ಉಂಟು. ಹಾಗಾಗಿ ಪನಿಷ್ಮೆಂಟ್ ಎಂತ ಅಂದ್ರೆ ಈ ಎಂತ ಹೇಳುವಂಥದ್ದು ಕ್ಯಾಂಪಿಗೆಲ್ಲ ಹಾಕ್ತಾರೆ, ಮತ್ತೆ ಕೆಲವೆಲ್ಲ ಇಂಜೆಕ್ಟ್ ಎಲ್ಲ ಮಾಡ್ತಾರೆ, ಈ ರೀತಿ ಎಲ್ಲ ಉಂಟು. ಹಾಗಾಗಿ ಪ್ರಭುಪಾದನ್ನು ಕೂಡ ಕೊಂಡೋದ್ರು ರೂಮಿಗೆ. ಮತ್ತೆ ಅವ ಬಂದು ಸ್ವಾಮೀಜಿಯನಿಗೆ ನೋಡಿದ, ಪ್ರಭುಪಾದ ಕೈಯಲ್ಲಿ ಪುಸ್ತಕ ಇತ್ತು ಭಗವದ್ಗೀತೆ, ಈಗ ನೋಡಿದ, ಎಸ್ ಇವರನ್ನು ಬಿಡಿ ಅಂತ ಹೇಳಿದ. ಪ್ರಭುಪಾದ ಹೇಳ್ತಾರೆ ಇದು ಕೃಷ್ಣನ ಕೃಪೆ, ಯಾಕೆಂದ್ರೆ ಅವನ ಹೃದಯದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ನೋಡಿ, ಶುದ್ಧ ಭಕ್ತರಿಗೆ ಯಾರು ಮುಟ್ಲಿಕ್ಕೆ ಆಗುದಿಲ್ಲ. ರಾಕೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕೇಕೆ. ಕೃಷ್ಣ ಒಬ್ಬನನ್ನು ಸಾಯಿಸದಿದ್ರೆ ಯಾರಿಗೂ ಕೂಡ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಕೃಷ್ಣ ಒಬ್ಬನನ್ನು ಬದುಕಲಿಕ್ಕೆ ಇದ್ರೆ ಯಾರಿಗೂ ಕೂಡ ಸಾಯಿಸ್ಲಿಕ್ಕೆ ಆಗುದಿಲ್ಲ, ಆ ರೀತಿ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ ಇದು ಕೃಷ್ಣನ ಕೃಪೆ, ನನ್ನನ್ನು ಅವ ಮುಟ್ಲಿಲ್ಲ, ನನ್ನ ಹೋಗ್ಲಿಕ್ಕೆ ಹೇಳಿದ. ಆದ್ರೆ ಹೋದ್ರು ಕೂಡ ಪ್ರಚಾರ ಮಾಡ್ಲಿಕ್ಕಿಲ್ಲ, ಪ್ರಚಾರ ಮಾಡಿ ಜೈಲಿಗೆ ಹಾಕ್ತಾರೆ. ಮತ್ತೆ ಪ್ರಭುಪಾದ ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಚರ್ಚ್ ಎಲ್ಲ ಇತ್ತು. ಪ್ರಭುಪಾದ ನೋಡಿದ್ರು, ನಿಜವಾಗಿ ಈ ರಷ್ಯನ್ಸ್ ಎಲ್ಲ ಜೀಸಸ್ ಇದು ಭಕ್ತರು. ಆದ್ರೆ ಈ ಕಮ್ಯುನಿಸ್ಟ್, ಈ ಎಂತ ಹೇಳುವ ಪೊಲಿಟಿಷಿಯನ್ ಅವರು, ಕಮ್ಯುನಿಸ್ಟ್ನವರು ಎಂತ ಮಾಡಿದ್ದಾರೆ, ಅವರನ್ನು ದೇವರಿಂದ ದೂರ ಮಾಡಿದ್ದಾರೆ, ಪ್ರಭುಪಾದ ಹೇಳ್ತಾರೆ. ಮತ್ತೆ ಒಂದು ಕಡೆ ಪ್ರಭುಪಾದ ಚರ್ಚಿಗೆ ಹೋಗ್ತಾರೆ. ಆ ಚರ್ಚಲ್ಲಿ ಒಂದು ಚರ್ಚಿಗೆ ಹೋಗ್ತಾರೆ. ಆ ಚರ್ಚಿನ ಹೊರಗೆ ಈ ಕಮ್ಯುನಿಸ್ಟ್ನವರು ಬ್ರೆಡ್ ಕೊಡ್ತಾ ಇದ್ದಾರೆ. ಬ್ರೆಡ್ ಕೊಟ್ಟು ಅವ್ರು ಹೇಳುವಂತ, ನೀವು ಒಳಗೆ ಹೋದ್ರಿ, ಜೀಸಸ್ ಹತ್ರ ಪ್ರೇ ಮಾಡಿದ್ರಿ, ಜೀಸಸ್ ಅಂತ ಕೊಟ್ರ? ಇಲ್ಲ. ನಿಮ್ಗೆ ಬ್ರೆಡ್ ಕೊಟ್ಟದ್ದು ಯಾರು? ನಾವು. ಹಾಗೆ ನಾವು ದೇವರು. ಪ್ರಭುಪಾದ ನೋಡಿ, ಪ್ರಭುಪಾದ್ಗೆ ಆಶ್ಚರ್ಯ ಆಯ್ತು. ಮತ್ತೆ ಕಡೆಗೆ ಪ್ರಭುಪಾದ ರೂಮಿಗೆ ಹೋಗ್ತಾರೆ. ಪ್ರಚಾರ ಮಾಡ್ಲಿಕ್ಕೆ ಆಗುದಿಲ್ಲ, ಏನು ಮಾಡುದು? ಕಡೆಗೆ ಒಬ್ಬ ಅಲ್ಲಿದು ಈ ಲೋಕಲ್ ರಷ್ಯನ್ ಅವ ಬರ್ತಾನೆ. ಪ್ರಭುಪಾದ ಇದು ಶಿಷ್ಯರು ಇರ್ತಾರೆ, ಅವ್ರ ಹತ್ರ ಬಂದು ನಮ್ಗೆ ಬೀಟಲ್ಸ್ ಇದು ಕ್ಯಾಸೆಟ್ ಬೇಕಂತ ಕೇಳ್ತಾರೆ. ಈ ಜಾರ್ಜ್ ಹ್ಯಾರಿಸನ್ ಇವನ ಕ್ಯಾಸೆಟ್. ಅದಕ್ಕೆ ಅವ್ರು ಹೇಳ್ತಾರೆ ಅದು ಕ್ಯಾಸೆಟ್ ಇಲ್ಲ, ಬೀಟಲ್ಸ್ ಅನ್ನು ಯಾರು ಡಿವೋಟಿ ಮಾಡಿದ್ದಾರೆ ನಮ್ಮ ಗುರು ಇದ್ದಾರೆ, ಅವ್ರು ಇಮಿಡಿಯೇಟ್ ಬರ್ತಾನೆ. ಬಂದು 4 ದಿವಸ ಪ್ರಭುಪಾದ ಅವನಿಗೆ ಕೃಷ್ಣ ಬಗ್ಗೆ ತಿಳಿಸ್ತಾರೆ. ಫುಲ್ಲು ಜ್ಯೂಸ್ ಕುಡಿತಾನೆ 4 ದಿವಸ. ಮತ್ತೆ ಎಲ್ಲ ಜೆರಾಕ್ಸ್ ಮಾಡ್ತಾನೆ, ಭಗವದ್ಗೀತೆ ಜೆರಾಕ್ಸ್ ಮಾಡಿ ಮತ್ತೆ ಅವ ಪ್ರಚಾರ ಇಳಿತಾನೆ. ಮತ್ತೆ ಅವನನ್ನು ಜೈಲಿಗೆ ಹಾಕ್ತಾರೆ, ಅವನನ್ನು ಡಿಹೈಡ್ರೇಷನ್ ಕ್ಯಾಂಪ್ಗೆ ಹಾಕ್ತಾರೆ. ಆದ್ರೆ ಅವ ಬಿಡ್ಲಿಲ್ಲ. ನೋಡಿ, ಒಂದು ಬೀಜ ಪ್ರಭುಪಾದ ಬಿತ್ತಿದ್ದು. ಈಗ ನೋಡಿ ರಷ್ಯಾದಲ್ಲಿ ಎಷ್ಟು ಜನ ಕೃಷ್ಣ ಭಜನೆ ತಗೊಂಡಿದ್ದಾರೆ. ಹಾಗಾಗಿ ಶುದ್ಧ ಭಕ್ತರು ಯಾವ ಜಾಗಕ್ಕೆ ಕಾಲಿಡ್ತಾರೆ ಅದು ವೈಕುಂಠ ಆಗ್ತದೆ, ಅದರಲ್ಲಿ ಡೌಟೇ ಇಲ್ಲ. ಎಸ್, ಇದು ಪ್ರಭುಪಾದ ಇದು ದಿನಚರಿ ಹೇಗಿತ್ತಂದ್ರೆ, ಪ್ರಭುಪಾದ ರಾತ್ರಿ 10 ರಿಂದ 12 ಗಂಟೆ ತನಕ ಮಲಗ್ತಾ ಇದ್ರು. ನೋಡಿ, ನಾವು ಕೂಡ ಪ್ರಭುಪಾದ 2 ಗಂಟೆ ಮಲಗಿದರೆ, ನಾವು ಕೂಡ 2 ಗಂಟೆ ಮಲಗಿದರೆ ನಮಗೆ ರೋಗ ಬರ್ತದೆ. ಪ್ರಭುಪಾದ ಶುದ್ಧ ಭಕ್ತರು. ಹಾಗಾಗಿ ಮತ್ತೆ ರಾತ್ರಿ 12 ಗಂಟೆಯಿಂದ 5 ಗಂಟೆ ತನಕ ಬರಿತಾ ಇದ್ರು. ಈಗ ನಾವು ಎಂತೆಲ್ಲ ಗ್ರಂಥ ಓದ್ತಾ ಇದ್ದೇವೆ ಅದೆಲ್ಲ ಪ್ರಭುಪಾದ ಕೊಡುಗೆ. ಮತ್ತೆ ಬೆಳಿಗ್ಗೆ 5 ರಿಂದ 6 ಗಂಟೆ ಜಪ ಮಾಡ್ತಾ ಇದ್ರು. ಮತ್ತೆ 1 ಗಂಟೆ ಮಾರ್ನಿಂಗ್ ವಾಕ್ ಹೋಗ್ತಾ ಇದ್ರು. ಮಾರ್ನಿಂಗ್ ವಾಕ್ ಹೋಗುವಾಗ ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ ಅಲ್ಲಿದು ಮುಖ್ಯ ಅಧಿಕಾರಿಗೆ ಕೃಷ್ಣ ಭಜನೆ ತಿಳಿಸ್ತಾ ಇದ್ರು. ಎಸ್, ಇದು ನೋಡಿ ಪ್ರಭುಪಾದ ಕೊಟ್ಟ ಗ್ರಂಥ. ದಯವಿಟ್ಟು ಎಲ್ಲರೂ ನಿಮಗೆ ಲಿಂಕ್ ಕಳಿಸ್ತೇವೆ. ಈ ಲಿಂಕ್ ಮೂಲಕ ನೀವು ಪುಸ್ತಕ ಪರಿಚಯ ಮಾಡಿ. ಯಾಕೆಂದ್ರೆ ಈ ಗ್ರಂಥ ಇಲ್ಲದಿದ್ರೆ ನಮ್ಗೆ ಏನು ಸಿಗುವುದಿಲ್ಲ. ನಮ್ಗೆ ಕೃಷ್ಣ ಭಜನೆ ಸಿಗ್ಬೇಕಿದ್ರೆ ಗ್ರಂಥದ ಮೂಲಕ. ಹಾಗಾಗಿ ದಯವಿಟ್ಟು ನಿಮ್ಗೆ ಲಿಂಕ್ ಕಳಿಸ್ತೇನೆ. ಈ ಭಗವದ್ಗೀತೆ ಮತ್ತೆ ಆತ್ಮ ಸಾಕ್ಷಾತ್ಕಾರ ಮತ್ತೆ ಪರಿಪೂರ್ಣ ಪ್ರಶ್ನೆ ಪರಿಪೂರ್ಣ ಉತ್ತರ ಮತ್ತೊಂದು ಜಪ ಬೀಡ್ಸ್ ಇದೆಲ್ಲ ಸಿಗ್ತದೆ. ಆ ಲಿಂಕ್ ನಿಮ್ಗೆ ಕಳಿಸ್ತೇನೆ, ದಯವಿಟ್ಟು ಪರ್ಚೇಸ್ ಮಾಡಿ. ಇದು ಮತ್ತೆ ಪ್ರಭುಪಾದ್ ಬರೆದ ಬ್ಯಾಕ್ ಟು ಗಾಡೆಡ್ ಮ್ಯಾಗಝಿನ್. ಎಸ್, ಇದು ನಮ್ಮ ರಾಧಾ ಗೋವಿಂದ್. ನೀವೆಲ್ಲರೂ ಭಗವದ್ ಕಲಿಯಲಿಕ್ಕೆ ಬಂದಿದ್ದೀರಿ. ನಿಮ್ಗೆ ರಾಧಾ ಗೋವಿಂದ್ ಇದು ಅನುಗ್ರಹ ಸಿಗ್ಲಿ ಅಂತ ನಾನು ಬೇಡ್ತಾ ಇದ್ದೇನೆ. ಹರೇ ಕೃಷ್ಣ. ಎಸ್, ಮತ್ತೆ
ನಮ್ಮ ದೇವಸ್ಥಾನ ಇರುವಂತದ್ದು ಮಂಗಳೂರಲ್ಲಿ ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ, ತಾರೆತೋಟ ರಸ್ತೆ, ಕದ್ರಿ ಟೋಲ್ ಗೇಟ್, ಮ್ಯಾಂಗ್ಳೂರ್ 575002. ಮತ್ತೆ ನಮ್ಮ ದೇವಾಲಯದ ಅಧ್ಯಕ್ಷರು ಇಸ್ ಗ್ರೇಸ್ ನಾಮನಿಷ್ಠ ದಾಸ್, ಬಿಟೆಕ್ IIT ಕಾನ್ಪುರ್. ಇವರ ಮಾರ್ಗದರ್ಶನದಲ್ಲಿ ನಾನು ಕಳೆದ 13 ವರ್ಷದಿಂದ ಅವರ ಮಾರ್ಗದರ್ಶನದಲ್ಲಿ ಟೆಂಪಲ್ ಅಲ್ಲಿ ಇದ್ದೇನೆ. ಎಸ್, ಭಗವದ್ಗೀತೆ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನು ಹೊಂದಿರುವ ಮಹಾಕಾವ್ಯವಾಗಿದೆ. ಇದನ್ನು ಮಹಾತ್ಮ ಗಾಂಧಿಯವರು ಆಧ್ಯಾತ್ಮಿಕ ಗಂಟು ಎಂದು ಪರಿಗಣಿಸಿದರು ಮತ್ತು ಇದು ಪ್ರಪಂಚಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ನೋಡಿ, ಯಾರೇ ನೀವು ಸಕ್ಸಸ್ಫುಲ್ ಪರ್ಸನ್ ಅವನ ಹತ್ರ ಕೇಳಿ ಎಲ್ಲಿಂದ ಅವನಿಗೆ ಸ್ಫೂರ್ತಿ ಬಂದದ್ದು? ಭಗವದ್ಗೀತೆ ಅಂತ. ಏಕೆಂದ್ರೆ ಭಗವದ್ಗೀತೆಯಿಂದ ನಮ್ಮ ಎಲ್ಲ ಸಮಸ್ಯೆಗೆ ಉತ್ತರ ಕೊಡುವಂತ ಪುಸ್ತಕ ಇದು. ಹಾಗಾಗಿ ಭಗವದ್ಗೀತೆಯನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡ್ರೆ ಬೇರೆ ಯಾವ್ದು ನಾವು ಗಟ್ಟಿಯಾಗಿ ಇಟ್ಕೊಳ್ಬೇಕ ಅಗತ್ಯ ಇಲ್ಲ. ಎಲ್ಲ ಈ ಭಗವದ್ಗೀತೆಯಲ್ಲಿ ಉಂಟು. ಎಸ್, ಗೀತಾ ಅಧ್ಯಯನ ಮಾಡುವವರಿಗೆ ಅದರಿಂದ ದಿನ ನಿತ್ಯ ನವೋಲ್ಲಾಸ ಮತ್ತು ನವನವ ಅರ್ಥಗಳು ಹೊರಹೊಮ್ಮುತ್ತವೆ. ಈಗ ಹೇಗಂದ್ರೆ ನೋಡಿ, ನಾನು 2007 ಅಲ್ಲಿ ಪುಸ್ತಕ ಪರ್ಚೇಸ್ ಮಾಡಿದ್ದು, ಪ್ರಭುಪಾದ ಪುಸ್ತಕ. ಆಗ ಓದಿದ್ದೇನೆ, ಮತ್ತೆ ಕೂಡ ಓದಿದ್ದೇನೆ. ಈಗ ನಿನ್ನೆ ಕೂಡ ನಾನು ಓದಿದೆ, ನಿನ್ನೆ ಸಂಜೆ ಓದಿದೆ ನಾನು ಭಗವದ್ಗೀತೆ. ಆದ್ರೆ ನನಗೆ ಓದುವಾಗ ಬೋರ್ ಆಗುವುದಿಲ್ಲ, ಹೊಸ ಹೊಸ ಥಾಟ್ ಬರ್ತದೆ. ಯಾಕೆಂದ್ರೆ ಕೃಷ್ಣ ಇದ್ದಾನೆ ಅಲ್ಲಿ. ಕೃಷ್ಣ ಇದ್ದ ಕಾರಣ ಇದು ಮಾಮೂಲಿ ಪುಸ್ತಕದಾಗೆ ಅಲ್ಲ. ಈಗ ನಾವು ಶಾಲಾ ಕಾಲೇಜ್ ಕಲಿಯುವಂಥದ್ದು ನೀವು 10 ವರ್ಷ ಹಿಂದೆ ಕಲಿತದ್ದು ಈಗ ನಮ್ಗೆ ಕಲೀಲಿಕ್ಕೆ ನಮಗೆ ಇಂಟ್ರೆಸ್ಟ್ ಬರುವುದಿಲ್ಲ, ಬೋರ್ ಆಗ್ತದೆ, ಅದರಲ್ಲಿ ಜ್ಯೂಸ್ ಇಲ್ಲ. ಆದ್ರೆ ಈ ಪುಸ್ತಕ ಹಾಗೆ ಅಲ್ಲ, ನಿಮಗೆ ಹೊಸ 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 ರಿಯಲೈಸೇಷನ್ ಬರ್ತದೆ. ಮತ್ತೆ ಇದು ಐನ್ಸ್ಟೀನ್ ಅಂತ ಹೇಳುವಂಥದ್ದು, ನಾನು ಭಗವದ್ಗೀತೆಯನ್ನು ಓದಿದಾಗ ಮತ್ತು ದೇವರು ಈ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದ್ದಾನೆ ಎಂದು ತಿಳಿದಾಗ ಉಳಿದಂತೆ ಎಲ್ಲವೂ ಅತಿಯಾದದ್ದು. ಅಂದ್ರೆ ಇವ ಕೂಡ ಎಂತ ಹೇಳುವಂತಹದ್ದು ದೇವರ ಭಕ್ತ ಐನ್ಸ್ಟೀನ್. ಎಸ್, ಈಗ ಇದೊಂದು ಪ್ರಶ್ನೆ, ಇಸ್ಕಾನ್ ಭಗವದ್ಗೀತೆ ಯಥಾರೂಪ ಯಾಕೆ? ಈಗ ನಿಮ್ಗೆ ಎಲ್ಲೊಂದು ಪ್ರಶ್ನೆ ಬರ್ಬೋದು, ಯಾಕೆ ಇವರು ಇಸ್ಕಾನ್ ಭಗವದ್ಗೀತೆ ಬೇಕು, ಯಾಕೆ? ಮುರಿದ ಕೇಬಲ್ನೊಂದಿಗೆ ನೀವು ಅದನ್ನು ಚಾರ್ಜ್ ಮಾಡಿದರೆ ಫೋನ್ ಹಾನಿಯಾಗುತ್ತದೆ, ಸರಿಯಾದ ಡೇಟಾ ವರ್ಗಾವಣೆ ಇದನ್ನು ಬಳಸಲಾಗುವುದಿಲ್ಲ. ಇದು ಮೂಲ ಮತ್ತು ರಿಸೀವರ್ ನಡುವಿನ ಸಂಪರ್ಕದ ಕೊರತೆಯಿಂದಾಗಿ. ಅದೇ ರೀತಿ ಕೃಷ್ಣನ ಸಂದೇಶವು ಶಿಸ್ತಿನ ಉತ್ತರಾಧಿಕಾರಿ ಮುರಿಯದ ಸರಪಳಿಯ ಮೂಲಕ ಬರಬೇಕು. ಹೇಗೆಂದ್ರೆ ಇದಕ್ಕೆ ನಾನು ಉದಾಹರಣೆ ಕೊಡ್ತೇನೆ. ಪ್ರಭುಪಾದ 1975 ಅಲ್ಲಿ 108 ದೇವಸ್ಥಾನ ಆಯಿತು, ಮತ್ತೆ 10,000 ಜನ ಫುಲ್ ಟೈಮ್ ಸೇರಿದ್ರು, ಮತ್ತೆ ಲಕ್ಷಗಟ್ಟಲೆ ಭಕ್ತರು ಕೃಷ್ಣ ಭಜನೆಗೆ ಸೇರಿದ್ರು. ಆಗ ಒಬ್ಳು ಜರ್ನಲಿಸ್ಟ್ ಬಂದ್ಲು ಪ್ರಭುಪಾದ ಹತ್ರ, ಸ್ವಾಮೀಜಿ ನೀವೆಂತ ಮ್ಯಾಜಿಕ್ ಮಾಡಿದ್ದೀರಿ? ಪ್ರಭುಪಾದ ಹೇಳಿದ್ರು, ನಾನೇನು ಮ್ಯಾಜಿಕ್ ಮಾಡಲಿಲ್ಲ. ಎಂತ ಮ್ಯಾಜಿಕ್ ಮಾಡಲಿಲ್ಲ? 10,000 ಫುಲ್ ಟೈಮರ್ಸ್ ಅನ್ನು ನೀವು ಮಾಡಿದ್ದೀರಿ. ಯಾಕೆಂದ್ರೆ ಆ ಟೈಮಲ್ಲಿ 10,000 ಫುಲ್ ಟೈಮರ್ಸ್ ಅಂದ್ರೆ ಅವರಿಗೆ ಮಿನಿಮಮ್ 60,000 ಸಂಬಳ. ಈಗ ಫುಲ್ ಟೈಮರ್ಸ್ ಅಂದ್ರೆ ಅವ್ರ ಸಂಬಳಕ್ಕಲ್ಲ, ಪ್ರಭುಪಾದಿಗೆ ಫ್ರೀ ಆಗಿ ಸೇವೆ ಮಾಡುವಂಥದ್ದು. ಒಂದು ವೇಳೆ ಪ್ರಭುಪಾದ ಸಂಬಳ ಕೊಡುವುದಾದ್ರೆ 60,000 ಒಬ್ಬನಿಗೆ ಇಂಟು 10,000, ನೀವು ಎಣಿಸಿ ಎಷ್ಟು ಬೇಕು ಪ್ರಭುಪಾದಿಗೆ ಹಣ. ಹಾಗಾಗಿ ಅವಳು ಹೇಳಿದ್ರು, ಅವರೆಲ್ಲ 10,000 ನಿಮ್ಮ ಶಿಷ್ಯರೆಲ್ಲ ಫುಲ್ ಟೈಮ್ ನಿಮ್ಗೆ ಸೇವೆ ಮಾಡ್ತಿದ್ದಾರೆ, ಇದು ಮ್ಯಾಜಿಕ್ ಅಲ್ವಾ? ಇಲ್ಲ, ನಾನೇನು ಮ್ಯಾಜಿಕ್ ಮಾಡಲಿಲ್ಲ ಅಂತ ಹೇಳಿ. ನೀವು ಲಕ್ಷಗಳೇ ಭಕ್ತರನ್ನು ಮಾಡಿದಿರಿ, ಇದು ಮ್ಯಾಜಿಕ್ ಅಲ್ವಾ? ಇಲ್ಲ, ನಾನು ಮ್ಯಾಜಿಕ್ ಮಾಡಲಿಲ್ಲ ಅಂತ ಹೇಳಿ. ನೀವು ಪುಸ್ತಕ ಬರೆದಿದ್ದೀರಿ, ನಾನು ಪುಸ್ತಕ ಬರೀಲಿಲ್ಲ, ಅದು ಕೃಷ್ಣ ಬರೆದದ್ದು. ನಾನು ಕೃಷ್ಣ ಹೇಳಿದನ್ನು ರಿಪೀಟ್ ಮಾಡಿದ್ದು. ನೋಡಿ, ಇದಕ್ಕೆ ಹೇಳುವ ಪರಂಪರೆ. ಆದ್ರೆ ತುಂಬಾ ಸಂಸ್ಥೆಗಳು, ಬೋಗಸ್ ಸಂಸ್ಥೆಗಳು ಅವ್ರದ್ದು ಓನ್ ಬರೀತಾರೆ. ನನ್ನ ಪ್ರಕಾರ ಹೀಗೆ ಒಂದು ಫೇಮಸ್ ಪೊಲಿಟಿಷಿಯನ್ ಇದೊಂದು 1 ವರ್ಷದ ಹಿಂದೆ ಒಬ್ಬರು ನನ್ನ ಹೀಗೆ ಕ್ಲಾಸಿಗೆ ಬಂದಿದ್ರು. ಕ್ಲಾಸಿಗೆ ಬಂದು ನಾನು ರಾಮಾಯಣ ಓದ್ತಾ ಇದ್ದೇನೆ ಅಂತ ಹೇಳಿದ್ರು. ಓಕೆ, ಒಳ್ಳೆ ವಿಷಯ ಅಂತ ಹೇಳಿದೆ. ಮತ್ತೆ ರಾಮಾಯಣದಿಂದ ಎಂತಾದ್ರು ಹೇಳಿ ಅಂತ ಹೇಳಿದೆ. ರಾಮಾಯಣದಿಂದ ಸೀತೆ ನಮ್ಮಾಗೆ ಮನುಷ್ಯ ಅಲ್ವಾ ಅಂತ ಹೇಳಿದ್ರು. ಹೇಳಿದೆ, ಒಬ್ಬ ಯಾವ ಪುಸ್ತಕದೊಂದು 2 ಫೋಟೋ ನಾನು ಕಳಿಸಿ ಅಂತ ಹೇಳಿದೆ. ಆ 2 ಫೋಟೋದಲ್ಲಿ 2 ಪೇಜಲ್ಲಿ ಒಬ್ಬ ಟೋಟಲ್ ಗಾರ್ಬೇಜ್ ಪೊಲಿಟಿಷಿಯನ್, ಫೇಮಸ್ ಹೆಸರು ನಾನು ಹೇಳುವುದಿಲ್ಲ. ಹಾಗಾಗಿ ಇಂಥವರೆಲ್ಲ ಬರೆದಿದ್ದಾರೆ ತುಂಬಾ ಮಂದಿ. ಈಗ ಹೇಗಂದ್ರೆ 600 ಎಡಿಷನ್ ಉಂಟು ಭಗವದ್ಗೀತೆ, ಅದರಲ್ಲಿ 590 ಬೋಗಸ್ ಎಡಿಷನ್. ಯಾಕೆ? ಅವರವರ ಅಭಿಪ್ರಾಯ. ನನ್ನ ಪ್ರಕಾರ ಹೀಗೆ ಪ್ರಭುಪಾದ ಹೇಳಿದರೆ ಭಗವದ್ಗೀತೆ ಕೃಷ್ಣನ ಪ್ರಕಾರ. ಪ್ರಭುಪಾದ ಹೇಳುವಂತದ್ದು, ಜನರು ಭಗವದ್ಗೀತೆ ಬ್ರ್ಯಾಂಡ್ ನೇಮ್ ಯಾರ್ದು? ಕೃಷ್ಣಂದು.
ಕೃಷ್ಣನ ಬ್ರ್ಯಾಂಡ್ ನೇಮ್ ಅನ್ನು ಯೂಸ್ ಮಾಡಿ. ಈಗ ನೋಡಿ, ಈಗ ಅಡಿಡಾಸ್, ಪೂಮಾ, ನೈಕಿ ಎಲ್ಲ ಬ್ರ್ಯಾಂಡ್ ಉಂಟು, ರಿಬಾಕ್. ಈಗ ನಾನೊಂದು ನಾಳೆ ಒಂದು ಶೂ ಸ್ಟಾರ್ಟ್ ಮಾಡಿ ಅದಕ್ಕೆ ನಾನು ಈ ನೈಕಿ ಅಂತ ಹಾಕಿದ್ರೆ ನನ್ನ ಮೇಲೆ ಕೇಸ್ ಮಾಡ್ತಾರೆ, ಕೇಸ್ ಮಾಡ್ತಾರೆ. ಹಾಗೆ ಮಾಡ್ಲಿಕ್ಕಿಲ್ಲ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ಕೃಷ್ಣನ ಈ ಭಗವದ್ಗೀತೆಯ ಬ್ರ್ಯಾಂಡ್ ಹೆಸರನ್ನು ಈ ಜನರೆಲ್ಲ ಯೂಸ್ ಮಾಡುವಂಥದ್ದು, ಮಿಸ್ಯೂಸ್. ಒಳಗೆ ಅವರದ್ದೇ ಏನೇನು. ಹಾಗೆ ಪ್ರಭುಪಾದ ಹೇಳ್ತಾರೆ, ನಾನು ಬರೀಲಿಲ್ಲ, ಕೃಷ್ಣ ಬರ್ತಾರೆ. ಹಾಗಾಗಿ ಇದಕ್ಕೆ ಹೇಳುವ ಗುರು ಪರಂಪರೆ ನೋಡಿ. ಪ್ರಭುಪಾದ ಅವರ ಗುರು ಹೇಳಿದಾಗೆ ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಅವರವರ ಗುರು, ಅವರವರ ಗುರು. ಮತ್ತೆ ಇಲ್ಲಿ ನಾರದ ಮುನಿ, ಇಲ್ಲಿ ಬ್ರಹ್ಮ ಕೃಷ್ಣ. ಹಾಗೆ ಇದಕ್ಕೆ ಹೇಳುವ ಗುರು ಪರಂಪರೆ. ಚೇಂಜ್ ಮಾಡುದಿಲ್ಲ, ಯಾರು ಇದರಲ್ಲಿ ಚೇಂಜ್ ಮಾಡುದಿಲ್ಲ, ಆಸ್ ಇಟ್ ಈಸ್. ಅದಕ್ಕೆ ನಮ್ಮ ಪುಸ್ತಕದಲ್ಲಿ ಯಥಾರೂಪ ಅಂದ್ರೆ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ. ಇದರಲ್ಲಿ ನಿಮ್ಗೆ ಲಾಭ ಸಿಗ್ತದೆ, ಇಲ್ಲದೆ ನಮ್ಗೆ ನೀವೆಷ್ಟೇ ಓದಿ ಅದರಲ್ಲಿ ಲಾಭ ಇಲ್ಲ. ಗೀತಾ ಒಂದು ವಿಶಾಲವಾದ ಪುಸ್ತಕ. ಗೀತೆಯ ವ್ಯವಸ್ಥಿತ ಅಧ್ಯಯನ ಸುಮಾರು 1 ವರ್ಷ ತೆಗೆದುಕೊಳ್ಳುತ್ತದೆ. 18 ದಿನಗಳಲ್ಲಿ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಕೃಷ್ಣ ಮತ್ತು ಅರ್ಜುನರ ನಡುವಿನ ಆಲೋಚನಾ ಅರಿವಿನಂತ ಗಮನ ಹರಿಸುತ್ತಿದ್ದೇವೆ. ಉದ್ದೇಶ ಗೀತೆಯ ಆಳವಾದ ಅಧ್ಯಯನಕ್ಕೆ ಒಂದನ್ನು ಸಿದ್ಧಪಡಿಸೋಣ. ನೋಡಿ, ಫುಲ್ ನಾವು ಡೀಟೇಲ್ ಆಗಿ ಕಲಿಯಲಿಕ್ಕೆ 1 ವರ್ಷ ಬೇಕು. ಆದರೆ 18 ದಿವಸದಲ್ಲಿ ನಮ್ಗೆ ಎಂತ ಕೃಷ್ಣ ಮತ್ತು ಅರ್ಜುನರ ನಡುವಿನ ಆಲೋಚನೆ ಅದು ನಮ್ಗೆ ಗೊತ್ತಾಗ್ತದೆ. ಅವ್ರ ಎಂತ ಥಿಂಕಿಂಗ್ ಥಾಟ್ಸ್ ಎಂತಂದ್ರೆ ನಮ್ಗೆ ಗೊತ್ತಾಗ್ತದೆ. ಎಸ್, ಭಗವದ್ಗೀತೆಯ ಮನಸ್ಥಿತಿ. ಅರ್ಜುನನ ವಿಸ್ಮಯ ಮತ್ತು ಭ್ರಮೆಯ ನೋಟವು ಕೃಷ್ಣನ ವ್ಯವಸ್ಥೆ ಎಂದು ತಿಳಿಯಬೇಕು. ನೋಡಿ, ಅರ್ಜುನ ನಿತ್ಯ ಸಿದ್ಧ. ಈಗ ಪ್ರಭುಪಾದ ಕೂಡ ನಿತ್ಯ ಸಿದ್ಧರು. ನಿತ್ಯ ಸಿದ್ಧರು ಅಂದ್ರೆ ಅವ್ರು ಯಾವಾಗಲೂ ಪರ್ಫೆಕ್ಟ್, ನಾವೆಲ್ಲ ನಿತ್ಯ ಬದ್ಧರು. ಹಾಗಾಗಿ ಅರ್ಜುನನನ್ನು ಕೃಷ್ಣ ಭ್ರಮೆಗೆ ತಂದದ್ದು ಯಾಕೆಂದ್ರೆ ಇದು ದ್ವಾಪರ ಯುಗದ ಎಂಡಲ್ಲಿ ಆದದ್ದು. ಕಲಿಯುಗದ ಜನರ ಮೆಂಟಾಲಿಟಿ ಕೃಷ್ಣನಿಗೆ ಗೊತ್ತುಂಟು. ಹಾಗಾಗಿ ಕಲಿಯುಗದ ಜನರ ಉಪಯೋಗಕ್ಕೆ ಬರಲಿ ಅಂತ ಕೃಷ್ಣನ ವ್ಯವಸ್ಥೆ, ಕೃಷ್ಣನ ಪ್ಲಾನ್ ಇದು. ಒಂದು ವೇಳೆ ಅರ್ಜುನನನ್ನು ಭ್ರಮೆಗೆ ತರದಿದ್ರೆ ನಮಗೆ ಭಗವದ್ಗೀತೆ ಸಿಗ್ತಾ ಇರಲಿಲ್ಲ. ಅರ್ಜುನನ ಗೊಂದಲ ಮತ್ತು ವಿಸ್ಮಯ ಇಲ್ಲದಿದ್ದರೆ ಕೃಷ್ಣನ ಅವನನ್ನು ರಕ್ಷಿಸಲು ಭಗವದ್ಗೀತೆಯನ್ನು ಮಾತನಾಡುವ ಅಗತ್ಯವಿಲ್ಲ. ಅರ್ಜುನನು ಭಗವದ್ಗೀತೆ ಮೊದಲ ಕೇಳುಗನಾದರೂ ಅದು ಎಲ್ಲರ ಅನುಕೂಲಕ್ಕಾಗಿ. ಹಾಗಾಗಿ ಇದು ಅರ್ಜುನನಿಗೆ ಅಲ್ಲ ಭಗವದ್ಗೀತೆ, ಇದು ನಮಗೆ. ಅರ್ಜುನ ಪ್ಲೇಸ್ ಅಲ್ಲಿ ಕೃಷ್ಣನ ಉಪದೇಶ ನಮಗೆ ಅಂತ ನಾವು ಭಾವಿಸ್ಬೇಕು. ಎಸ್, ಅರ್ಜುನನ ನಿರ್ಣಯ. ಕೃಷ್ಣನು 2 ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿದನು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಹೋರಾಡಲು ಅರ್ಜುನನಿಗೆ ಕಷ್ಟವಾಯಿತು. ಅರ್ಜುನನು ಈ ಕೃಷ್ಣನಿಗೆ ಶರಣಾದನು ಮತ್ತು ಇದರ ಪರಿಣಾಮವಾಗಿ ಭಗವದ್ಗೀತೆ ಮಾತನಾಡಲಾಯಿತು. ನೋಡಿ, ಈಗ ಮೈನ್ ಇದರಲ್ಲಿ ಪಾಯಿಂಟ್ ಎಂತ ಅಂದ್ರೆ ಶರಣಾಗತಿ. ಎಲ್ಲಿ ತನಕ ನಾವು ಶರಣಾಗತಿ ಇಲ್ಲ, ಪ್ರಭುಪಾದ ಹೇಳ್ತಾರೆ, ಅಟ್ ಲೀಸ್ಟ್ ಥಿಯರಿಟಿಕಲಿ ಯು ಶುಡ್ ಆಕ್ಸೆಪ್ಟ್ ಕೃಷ್ಣ ಇಸ್ ಸುಪ್ರೀಂ ಪರ್ಸನ್ ಆಫ್ ಗಾಡ್ ಹೆಡ್. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಅಲ್ಲ, ಆಕ್ಚುಯಲ್ ಪ್ರಾಕ್ಟಿಕಲ್. ಈಗ ನಾವೆಲ್ಲ ಆಕ್ಸೆಪ್ಟ್ ಮಾಡಿದ್ದೇವೆ ಪ್ರಾಕ್ಟಿಕಲ್ ಆಗಿ, ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ನಾವು ಮಾಡ್ತಾ ಇದ್ದೇವೆ. ಪ್ರಾಕ್ಟಿಕಲ್ ಅಂದ್ರೆ ಈ ಶರಣಾಗತ ಆತ್ಮ ಎಂತ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇದ್ದೇವೆ ದೇವಸ್ಥಾನದಲ್ಲಿ. ಆದ್ರೆ ಥಿಯರಿಟಿಕಲಿ ನೀವು ಮಾಡ್ಬೇಕಂತೆ ಕೃಷ್ಣ ದೇವೋತ್ತಮ ಪರಮಪುರುಷ ನೀವು ಕನ್ಸಿಡರ್ ಮಾಡ್ಬೇಕಂತ. ಹಾಗಾಗಿ ಅರ್ಜುನ ಇಲ್ಲಿ ಎಂತ ಮಾಡಿದ, ಶರಣಾಗತನಾದ. ನಾವು ಕೃಷ್ಣನಿಗೆ ಈಗ ಅಂದ್ರೆ ಭಗವದ್ಗೀತೆಯಲ್ಲಿ ನಮ್ಗೆ ಈಗ ಕೃಷ್ಣನ ಮೇಲೆ ನಮ್ಗೆ ಶರಣಾಗತಿ ಇಲ್ಲ, ಕೃಷ್ಣನ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಕೃಷ್ಣನಿಗೆ ರೆಸ್ಪೆಕ್ಟ್ ಇಲ್ಲ. ನಾವು ಈ ಭಗವದ್ಗೀತೆ ಓದುದು ಅಗತ್ಯ ಇಲ್ಲ, ಓದಿದ್ರು ಕೂಡ ನಮ್ಗೆ ಅರ್ಥ ಆಗುದಿಲ್ಲ. ಹಾಗಾಗಿ ಥಿಯರಿಟಿಕಲಿ ನಾವು ಎಸ್ ಕೃಷ್ಣ ದೇವೋತ್ತಮ ಪರಮಪುರುಷ, ನಾನು ಅವನಿಗೆ ಸರೆಂಡರ್ ಆಗಿದ್ದೇನೆ, ಈ ರೀತಿ ನಾವು ಮಾಡಿದ ಮೇಲೆ ಮತ್ತೆ ನಾವು ಓದುವಾಗ ನಮಗೆ ಸ್ವಲ್ಪ ಅರ್ಥ ಆಗ್ತದೆ, ಇಲ್ಲ ಅರ್ಥ ಆಗುದಿಲ್ಲ. ಹಾಗಾಗಿ ಈ ಪಾಯಿಂಟ್ ಅಲ್ಲಿ ಎಂತ ಅಂದ್ರೆ ಅವನಿಗೆ ಕಷ್ಟ ಆಯ್ತು. ಯಾಕಂದ್ರೆ ಅವನು ಎದುರು ಕೌರವರು ಕೂಡ ಅವನ ಫ್ಯಾಮಿಲಿ. ಹಾಗಾಗಿ ನನಗೆ ಈಗ ಕೌರವವನ್ನು ಕೂಡ ನೋಡ್ಬೇಕು, ಈ ಸೇನೆಗಳ ಮಧ್ಯೆ ನನ್ನನ್ನು ರಥವನ್ನು ನಿಲ್ಲಿಸು ಅಂತ ಹೇಳ್ತಾನೆ. ಕೃಷ್ಣ ಹೋಗಿ ನಿಲ್ಲಿಸ್ತಾನೆ. ಮತ್ತೆ ಎಂತ ಆಗ್ತದೆ, ಮತ್ತೆ ಅವ ಶರಣಾಗತನಾಗ್ತಾನೆ, ಮತ್ತೆ ಕೃಷ್ಣ ಭಗವದ್ಗೀತೆಯನ್ನು ಹೇಳ್ತಾನೆ. ಹಾಗಾಗಿ ಎಲ್ಲಿ ತನಕ ನಮ್ಗೆ ಶರಣಾಗತಿ ಇಲ್ಲ ಅಲ್ಲಿ ತನಕ ನಮ್ಗೆ ಭಗವದ್ಗೀತೆ ಓದಿದ್ರು ಕೂಡ ಪ್ರಯೋಜನ ಇಲ್ಲ. ಹಾಗಾಗಿ ಶರಣಾಗತಿ ಬೇಕು. ಎಸ್, ಪ್ರತಿಯೊಂದು ಪ್ರಯಾಣವು ಒಂದು ಹೆಜ್ಜೆಯಿಂದ ಪ್ರಾರಂಭವಾಗ್ತದೆ. ಗೀತಾ ಅವರ ಅತೀಂದ್ರಿಯ ಜರ್ನಿ ಪ್ರಾರಂಭಿಸೋಣ. ಸ್ವಾಗತ. ನೋಡಿ, ಮತ್ತೆ ಎಂತ ಅಂದ್ರೆ ಈ ಮೊದಲ ಅಧ್ಯಾಯ ಆಕ್ಚುಲಿ ಭಗವದ್ಗೀತೆ ಸ್ಟಾರ್ಟ್ ಆಗುವಂಥದ್ದು 2ನೇ ಅಧ್ಯಾಯದಿಂದ, 7ನೇ ಶ್ಲೋಕದಿಂದ. ಈಗ ಮೊದಲ ಅಧ್ಯಾಯ ಎಂತ ಅಂದ್ರೆ ಅದು ನೀತಿ ಶಿಕ್ಷಣ.
ಮೋರಲ್ ಸೈನ್ಸ್. ಎರಡನೇ ಅಧ್ಯಾಯದಿಂದ ಭಗವದ್ ಸ್ಟಾರ್ಟ್ ಆಗ್ತದೆ, ಯಾಕಂದ್ರೆ ಆತ್ಮದ ಬಗ್ಗೆ ಕೃಷ್ಣ ಮಾತಾಡುವಂಥದ್ದು ಎರಡನೇ ಅಧ್ಯಾಯದಿಂದ. ಹಾಗೆ ಆಕ್ಚುಲಿ ಗೀತೆ ಸ್ಟಾರ್ಟ್ ಆಗುವಂಥದ್ದು ಎರಡನೇ ಅಧ್ಯಾಯ 7ನೇ ಶ್ಲೋಕದಿಂದ. ಎಸ್. ಸರ್ವ ಉಪನಿಷದ್ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುವೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಎಸ್, ಎಲ್ಲ ಉಪನಿಷತ್ಗಳು ಹಸುವಿನಂತೆ ಮತ್ತು ಹಸುವಿನ ಹಾಲು ಕರೆಯುವ ನಂದನ ಮಗ ಭಗವಾನ್ ಕೃಷ್ಣ. ಅರ್ಜುನನ ಕರು, ಗೀತೆಯ ಸುಂದರವಾದ ಮಕರಂದ ಹಾಲು ಮತ್ತು ಉತ್ತಮ ಆಸ್ತಿಕ ಬುದ್ಧಿಯ ಅದೃಷ್ಟ ಭಕ್ತರು ಈ ಹಾಲನ್ನು ಕುಡಿಯುವವರು ಮತ್ತು ಆನಂದಿಸುವರು. ಈಗ ನೀವೆಲ್ಲ ಹಾಲನ್ನು ಕುಡಿಯಲಿಕ್ಕೆ ಬಂದಿದ್ದೀರಿ. ಯಾರೆಲ್ಲ ಭಗವದ್ಗೀತೆ ಓದ್ತಾರೆ ಅಂದ್ರೆ ಉತ್ತಮ ಆಸ್ತಿಕ ಬುದ್ಧಿಯ ಅದೃಷ್ಟ ಭಕ್ತರು ಈ ಹಾಲನ್ನು ಕುಡಿತಾರೆ ಅಂತ. ಉಪನಿಷತ್ ಹಸು, ಮತ್ತೆ ಹಸುವಿನ ಹಾಲು ಕರೆಯುವ ನಂದನ ಮಗ ಕೃಷ್ಣ, ಗೊಲ್ಲ ಕೃಷ್ಣ. ಅರ್ಜುನ ಕರು, ಗೀತೆ ಮಕರಂದ ಹಾಲು. ಈಗ ನಾವು ಹಾಲು ಕುಡಿಯಲಿಕ್ಕೆ ಬಂದಿದ್ದೇವೆ. ನೀವು 18 ದಿವಸ ಆದ ಕೂಡಲೇ ನೀವು ಹಾಲು ಕುಡಿತೀರಿ, ನಿಮ್ಗೆ ಅದು ಟೇಸ್ಟ್ ಕೂಡ ಆಗ್ತದೆ. ಅರ್ಜುನ ವಿಷಾದ ಯೋಗ, ಅರ್ಜುನನ ದುಃಖದ ಯೋಗ. ನೋಡಿ, ಈಗ 3 ಇಲ್ಲಿ ಚಿತ್ರ ಉಂಟು. ಒಂದು ಧೃತರಾಷ್ಟ್ರ, ಇದು ದುರ್ಯೋಧನ, ಇದು ಅರ್ಜುನ. ಧೃತರಾಷ್ಟ್ರ ಅಂದ್ರೆ ತಮೋಗುಣ, ದುರ್ಯೋಧನ ಅಂದ್ರೆ ರಜೋಗುಣ, ಅರ್ಜುನ ಅಂದ್ರೆ ಸತ್ವಗುಣ. ಧೃತರಾಷ್ಟ್ರನಿಗೆ ಯಾಕೆ ತಮೋಗುಣ ಅಂತ ಹೇಳ್ತಾರೆ? ಯಾಕೆಂದ್ರೆ ಅವ ಕುರುಡ, ಕಣ್ಣು ಕಾಣುವುದಿಲ್ಲ. ಖಾಲಿ ಭೌತಿಕವಾಗಿ ಕುರುಡಲ್ಲ, ಆಧ್ಯಾತ್ಮಿಕವಾಗಿ ಕೂಡ ಕುರುಡವ. ಎಂತಂದ್ರೆ ಮಗನ ಮೇಲೆ ಪುತ್ರ 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 ವ್ಯಾಮೋಹ. ಹಾಗಾಗಿ ಆ ಮಗನ ಮೇಲೆ ಇದ್ದ ವ್ಯಾಮೋಹದಿಂದ ಎಂತಾಯ್ತು, ಟೋಟಲಿ ಇದು ಆದ ಕಾರಣ ಧೃತರಾಷ್ಟ್ರ. ಅವನಿಗೆ ಪಾಂಡವರ ಮೇಲೆ ಅಸೂಯೆ. ಆಕ್ಚುಲಿ ಪಾಂಡವರು ಕೂಡ ಅವನ ತಮ್ಮನ ಮಕ್ಕಳು. ಆದ್ರೆ ಎಂತ ಮಾಡಿದ, ಆಕ್ಚುಲಿ ನೋಡಿ ಎಲ್ಲರೂ ಕೌರವರೇ, ಕುರುಡ ಎನಿಸಿ ಸೇರಿದವರು. ಆದ್ರೆ ಇವೆಂತ ಮಾಡಿದ್ದು, ಇವರನ್ನು ಸಪರೇಟ್ ಮಾಡಿದ್ದು. ಪಾಂಡುಪುತ್ರ ಆದ ಕಾರಣ ಅವರನ್ನು ಪಾಂಡವರು ಮಾಡಿದ್ರು. ಆಕ್ಚುಲಿ ಇವರು ಕೂಡ ಕೌರವರೇ, ಅರ್ಜುನನವರು. ಆದ್ರೆ ಇದು ಯಾಕೆ ಮಾಡಿದ್ರು? ಯಾಕೆಂದ್ರೆ ಅಸೂಯೆ. ನನ್ನ ಮಗನೇ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು, ನನಗೆ ಕೂತ್ಕೊಳ್ಲಿಕ್ಕೆ ಆಗಲಿಲ್ಲ, ನನ್ನ ಮಗ ಕೂತ್ಕೊಳ್ಬೇಕು, ಈ ರೀತಿಯ ಒಂದು ಯೋಚನೆ ಇತ್ತು. ಹಾಗಾಗಿ ಇವ ತಮೋಗುಣ, ಇವ ರಜೋಗುಣ. ರಜೋಗುಣ ಅಂದ್ರೆ ಪ್ಯಾಷನ್. 1 ಇಂಚು ಜಾಗ ಕೊಡುವುದಿಲ್ಲ. ಒಂದಿನ ರಾಜ್ಯ ಬೇಕು, ರಾಜ್ಯ ಬೇಕು, ರಾಜ್ಯ ಬೇಕು. ಈಗ ಪ್ಯಾಷನ್ ಅಂದ್ರೆ ರಜಗುಣ ಅಂದ್ರೆ ಹಣ ಹಣ ಹಣ, ಮನಿ 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 ಸ್ವೀಟರ್ ದನ್ ಹನಿ. ಅವನಿಗೆ ಹಣ ಮತ್ತೆ ರಾಜ, ಅದ್ರ ಹಿಂದೆ ಇದ್ದ ದುರ್ಯೋಧನ. ಮತ್ತೆ ಇದು ನೋಡಿ ಅರ್ಜುನ. ಅರ್ಜುನ ಅಂದ್ರೆ ಸತ್ವಗುಣ. ಸತ್ವಗುಣ ಅಂದ್ರೆ ಅವರಿಗೆ ಲೈಫ್ ಪೂರ್ತಿ ಕಷ್ಟ ಕೊಟ್ಟದ್ದು, ಆದ್ರೂ ಕೂಡ ಇಲ್ಲಿ ಅಂತ ಕೂಗ್ತಾ ಇದ್ದಾನೆ, ನಾನು ಯುದ್ಧ ಮಾಡುವುದಿಲ್ಲ. ಈ ಸತ್ವಗುಣದಲ್ಲಿ ಮಾತ್ರ ಇದು ಮಾಡ್ಲಿಕ್ಕೆ ಆಗ್ತದೆ, ತಮೋಗುಣದಲ್ಲಿ ಮಾತ್ರ ರಜಗುಣದಲ್ಲಿ ಆಗುದಿಲ್ಲ. ಎಸ್, ಮೊದಲ ಶ್ಲೋಕ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುತ್ಸವ ಮಾಮಕ ಪಾಂಡವಶ್ಚೈವ ಕಿಂ ಅಕೃವತ ಸಂಜಯ. ಸಾರಿ, ಓಕೆ. ನೋಡಿ, ಈ ಶ್ಲೋಕದಲ್ಲಿ ಧೃತರಾಷ್ಟ್ರ ಕೇಳುವಂಥದ್ದು ಸಂಜಯ ಯಾರು? ಸಂಜಯ ವೇದವ್ಯಾಸರ ಶಿಷ್ಯ. ವೇದವ್ಯಾಸರ ಕೃಪೆಯಿಂದ ಅಸ್ತಿನಾಪುರದಲ್ಲಿ ಇದ್ದು ಅವ ಕುರುಕ್ಷೇತ್ರ ಎಲ್ಲವೂ ನೋಡ್ತಾ ಇದ್ದಾನೆ. ಈಗ ನೋಡಿ, ನಾವು ಟಿವಿ ಹೇಳ್ತೇವೆ, ಟೆಲಿವಿಷನ್ ಒಂದು ಕಡೆ ಆಗುದು ನೋಡಿ. ಇಲ್ಲಿ ನೋಡಿ, ಈ ಪ್ರಭುಪಾದ ಹೇಳ್ತಾರೆ, ವಿದೌಟ್ ಫ್ಯಾಕ್ಟ್ರಿ ಸಂಜಯ ಗುಡ್ಸಿ. ನಮ್ಗೆ ಈಗ ಟಿವಿ ಮಾಡ್ಬೇಕಿದ್ರೆ ಫ್ಯಾಕ್ಟ್ರಿ ಬೇಕು, ಬಡ್ 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 ಮಾಡ್ಬೇಕು ನಾವು, ಮತ್ತೆ ಕನೆಕ್ಷನ್ ಎಲ್ಲ ಬೇಕು. ಇಲ್ಲಿ ನೋಡಿ, ಯಾವುದೇ ಟಿವಿಯ ಈ ಫ್ಯಾಕ್ಟ್ರಿ ಇಲ್ಲದೆ ಅವನಿಗೆ ದಿವ್ಯ ದೃಷ್ಟಿ ಇತ್ತು. ಹಾಗೆ ಪ್ರಭುಪಾದ ಹೇಳುವಂಥದ್ದು ಎಲ್ಲವೂ ಇತ್ತು, ಹಿಂದಿನ ಕಾಲದ ಎಲ್ಲವೂ ಇತ್ತು. ಈಗ ನೋಡಿ, ಇವ ಬ್ರಹ್ಮಾಸ್ತ್ರ, ಯಾರು ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಬಿಸಾಡ್ತಾನೆ. ಮತ್ತೆ ಅರ್ಜುನನ್ ಕೂಡ ಬ್ರಹ್ಮಾಸ್ತ್ರ, ಅದಕ್ಕೆ ಎಂತ ಎಗೇನ್ಸ್ಟ್ ಬ್ರಹ್ಮಾಸ್ತ್ರ ಇದು ಮಾಡ್ತಾನೆ, ಪ್ರಯೋಗಿಸ್ತಾನೆ, ಮತ್ತೆ ಅದು ಸ್ಟಾಪ್ ಆಗ್ತದೆ. ಆದ್ರೆ ಈ ಬ್ರಹ್ಮಾಸ್ತ್ರಕ್ಕೆ ಫ್ಯಾಕ್ಟ್ರಿ ಇರಲಿಲ್ಲ. ಈಗ ನೋಡಿ, ನಮ್ದು ನ್ಯೂಕ್ಲಿಯರ್ ಬಾಂಬ್ ಇದು ಮಾಡ್ಲಿಕ್ಕೆ ಫ್ಯಾಕ್ಟ್ರಿ ಬೇಕು. ಆದ್ರೆ ಇದು ಹೇಗೆ ಮಂತ್ರದಿಂದ ಮಾಡುವಂಥದ್ದು. ಮತ್ತೆ ವಿಮಾನ, ಈಗ ನೋಡಿ ಈ ಚಿತ್ರಕೇತು ವಿಮಾನದಲ್ಲಿ ಬರ್ತಾನೆ ಶಿವನ ಹತ್ರ. ಮತ್ತೆ ತುಂಬಾ ಈ ಪ್ರಭುಪಾದ ಹೇಳ್ತಾರೆ,
ಈಗ ನಮ್ಗೆ ವೈಕುಂಠ ಹೋಗ್ಲಿಕ್ಕೆ ಒಂದು ಎಂತ ಹೇಳುವಂತದ್ದು ಮೇನ್ ಇಚ್ಛೆ ಯಾಕೆ ಅಂದ್ರೆ ಅಲ್ಲಿ ನಮ್ದೇ ಓನ್ ವಿಮಾನ ಇರ್ತದೆ ಅಂದ್ರೆ ನಮ್ಗೆ ಓನ್ ವಿಮಾನ. ಆದ್ರೆ ಆ ವಿಮಾನವನ್ನು ಫ್ಯಾಕ್ಟರಿಯಿಂದ ಮಾಡುವುದಲ್ಲ, ಅದಕ್ಕೆ ಪೆಟ್ರೋಲ್ ಬೇಕಂತ ಇಲ್ಲ, ಜಸ್ಟ್ ಮಂತ್ರದಿಂದ ಮಾಡುವಂಥದ್ದು. ಇಂಥದ್ದೆಲ್ಲ ಉಂಟು, ಎಲ್ಲ ಉಂಟು. ಹೇಗಂದ್ರೆ ಈ ದೇವಹೂತಿ ಮತ್ತೆ ಕಪಿಲ, ಸಾರಿ ಕರ್ದಮ ಮುನಿ, ದೇವಹೂತಿ ಗಂಡ, ದೇವಹೂತಿ ಹತ್ರ ದೇವಹೂತಿ ಹೇಳುವಂಥದ್ದು ನನಗೆ, ಯಾಕೆಂದ್ರೆ ಕರ್ದಮ ಮುನಿ ಕಾಡಲ್ಲಿ ಇರುವಂಥದ್ದು, ನನಗೆ ಈ ಎಲ್ಲ ಸಿಟೀಸ್ ಮಾಡ್ಬೇಕಂತ. ಅದಕ್ಕೆ ಈ ಕರ್ದಮ ಮುನಿ ಮಾಡ್ತಾನೆ. ಪ್ರಭುಪಾದ ಹೇಳ್ತಾರೆ, ಈಗಲೂ ನಮ್ಮ ಸೋಕಾಲ್ಡ್ ಸಿಟಿ ಮಾಡ್ಲಿಕ್ಕೆ ನಾವು ಎಷ್ಟು ಕಷ್ಟಪಡ್ತೇವೆ, ಎಷ್ಟು ಇದು ಲೇಬರರ್ಸ್ ಬೇಕು, ಎಷ್ಟು ಇದು ಬೇಕು, ಮೆಟೀರಿಯಲ್ಸ್ ಬೇಕು, ರಾ ಮೆಟೀರಿಯಲ್ಸ್. ಆದ್ರೆ ಕರ್ದಮ ಮುನಿ ಯಾವುದೇ ರಾ ಮೆಟೀರಿಯಲ್ಸ್ ಇಲ್ಲದೆ ಮಾಡಿದ್ದಾನೆ. ಹಾಗೆ ಇದೆಲ್ಲ ಶಾಸ್ತ್ರದಲ್ಲಿ ಉಂಟು. ಆದ್ರೆ ಇದಕ್ಕೆ ಕಷ್ಟಪಡ್ಬೇಕಂತ ಇಲ್ಲ, ಸುಲಭದಲ್ಲಿ ಮಂತ್ರದಿಂದ ಆಗ್ತಾ ಇತ್ತು. ಆದ್ರೆ ಈ ಸೈನ್ಸ್ ಈಗ ಇಲ್ಲ. ಯಾಕೆಂದ್ರೆ ಕಲಿಯುಗದ ಜನರು, ಅವರಿಗೆ ಕ್ವಾಲಿಫಿಕೇಶನ್ ಇಲ್ಲ, ಮತ್ತೆ ಅದನ್ನು ಮಿಸ್ಯೂಸ್ ಮಾಡ್ತಾರೆ. ಅದಕ್ಕೆ ಕೃಷ್ಣ ಈ ಕಲಿಯುಗಕ್ಕೆ ಇದನ್ನೆಲ್ಲ ಕೊಡ್ಲಿಲ್ಲ, ಮಿಸ್ಯೂಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಈ ಸಂಜಯನಿಗೆ ಹಸ್ತಿನಾಪುರದಲ್ಲಿ ಇದ್ದು ಎಲ್ಲ ಕಾಣ್ತಾ ಇತ್ತು, ಎಂತೆಲ್ಲ ಆಗ್ತದೆ ಎಲ್ಲ ಇವನಿಗೆ ಹೇಳ್ತಾ ಇದ್ದ. ಹಾಗಾಗಿ ಇಲ್ಲಿ ಧೃತರಾಷ್ಟ್ರ ಹೇಳುವಂತದ್ದು, ಧರ್ಮಕ್ಷೇತ್ರನ ಕುರುಕ್ಷೇತ್ರದಲ್ಲಿ ಈ ನನ್ನ ಮಕ್ಕಳು ಮತ್ತೆ ಪಾಂಡವರು ಸೇರಿದ್ದಾರೆ, ಅವರು ಎಂತ ಮಾಡ್ತಿದ್ದಾರೆ ನೋಡಿ. ಹೇಗಂದ್ರೆ ಇಬ್ಬರು ಆ ಯುದ್ಧಕ್ಕೆ ಸೇರಿದ್ದಾರೆ, ಎಂತ ಮಾಡ್ತಾರೆ, ಯುದ್ಧ ಮಾಡ್ತಾರೆ. ಆದ್ರೆ ಫೂಲಿಶ್ ಕ್ವಶನ್ ಇದು, ಮೀನಿಂಗ್ಲೆಸ್ ಕ್ವಶನ್. ಯುದ್ಧ ಭೂಮಿಯಲ್ಲಿ ಸೇರಿದ ಮೇಲೆ ಎಂತ ಮಾಡುವುದು, ಯುದ್ಧ ಮಾಡುವಂಥದ್ದು. ಅಲ್ಲಿ ಮಾತಾಡ್ತಾರ, ನಗಾಡ್ತಾರ, ಅವ್ರು ಆಟ ಆಡ್ಲಿಕ್ಕೆ ಹೋದದಲ್ಲ, ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೋಗುವಂಥದ್ದು. ಅದು ಕೂಡ ಅದಕ್ಕೆ ಒಂದು ತಮೋಗುಣದವರ ಪ್ರಶ್ನೆ ಕೂಡ ಮೂರ್ಖತನದ ಪ್ರಶ್ನೆ ಇರ್ತದೆ, ಮೂರ್ಖತನದ ಪ್ರಶ್ನೆ. ಎಸ್, ಇದಕ್ಕೆ ಇಲ್ಲಿ ಎಕ್ಸಾಂಪಲ್ ನೋಡಿ, ಈ ಹಾಲು ಕುದಿಯುವಂಥದ್ದು. ಇದಕ್ಕೆ ಒಂದು ನಿಮಿಷ, ಸಾರಿ, ಓಕೆ. ಈಗ ಧರ್ಮಕ್ಷೇತ್ರ, ಇಲ್ಲಿ ಹಾಲು ಕುದಿಯುವ ಎಕ್ಸಾಂಪಲ್ ಉಂಟು. ಈಗ ನಮ್ಮ ಮನೆ ಗೃಹ ಪ್ರವೇಶ ಆಗುವಾಗ ನಾವು ಹಾಲನ್ನು ಕುದಿಸ್ತೇವೆ. ಧರ್ಮಕ್ಷೇತ್ರ ಅಂದ್ರೆ ಶುಭಕರ ವಿಷಯ. ಕುರುಕ್ಷೇತ್ರ ಅನ್ನೋದು ಧರ್ಮಕ್ಷೇತ್ರ. ಮತ್ತೆ ಇಲ್ಲಿ ಈಗ ಹಾಲಿಗೆ ನಾವು ಲಿಂಬೆಹಣ್ಣು ಹಿಂಡಿದ್ರೆ ಎಂತ ಆಗ್ತದೆ, ಹಾಲು ಹೊಡಿತದೆ. ಈಗ ಮಾಮಕ ಪಾಂಡವ, ಮಾಮಕ ಅಂದ್ರೆ ನನ್ನ ಮಕ್ಕಳು, ಪಾಂಡವ ಅಂದ್ರೆ ಕುಂತಿಯ ಮಕ್ಕಳು, ಪಾಂಡವನ ಮಕ್ಕಳು. ಇದು ಲಿಂಬೆಹಣ್ಣು ಯಾರು ಹಿಂಡಿದು, ಧೃತರಾಷ್ಟ್ರನ ಹಿಂಡಿದು. ಆಕ್ಚುಲಿ ಇವರು ಕೂಡ ಕೌರವರೇ, ಆದ್ರೆ ಸಪರೇಟ್ ಮಾಡಿದೆವು. ನೆಕ್ಸ್ಟ್ ಕಿಂ ಕುರುವತ ಅಂದ್ರೆ ಎಂತ? ಕಿಂ ಕುರುವತ ಅಂದ್ರೆ, ಈಗ ನಾವು ಹಾಲಿಗೆ ಲಿಂಬೆಹಣ್ಣು ಹಿಂಡಿದ್ರೆ ಮತ್ತೆ ಅದರಿಂದ ರಸಗುಲ್ಲ ಆಗ್ತದೆ. ಹಾಗಾಗಿ ಯುದ್ಧಕ್ಕೆ ಆಸ್ಪದ ಯಾರು ಕೊಟ್ಟದ್ದು, ಧೃತರಾಷ್ಟ್ರನೇ. ಈಗ ಯುದ್ಧ ಅಲ್ಲಿ ಹೋಗುವಾಗ ಎಂತ ಮಾಡ್ತಿದ್ದಾರೆ ಕೇಳ್ತಿದ್ದಾನೆ. ಹಾಗಾಗಿ ಇದು ಮೀನಿಂಗ್ಲೆಸ್ ಪ್ರಶ್ನೆ, ಎಂತ ಮಾಡ್ತಿದ್ದಾರೆ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು ಕೌಶಲ್ಯದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಇಲ್ಲಿ ಇದು ದುರ್ಯೋಧನ, ಇದು ದ್ರೋಣಾಚಾರ್ಯ ಗುರು. ಇಲ್ಲಿ ದ್ರೋಣಾಚಾರ್ಯ ಮತ್ತೆ ದೃಪದ ಅವರು ಆಕ್ಚುಲಿ ಫ್ರೆಂಡ್ಸ್ ಆಗಿದ್ರು. ಆದ್ರೆ ದ್ರೋಣಾಚಾರ್ಯ ಅವ ಬ್ರಾಹ್ಮಣ, ತುಂಬಾ ಪಾಪದವ. ದೃಪದ ಅಂತ ಅಂದ್ರೆ ಅವ ರಾಜ ಆಗಿದ್ದ, ಹಾಗಾಗಿ ಸ್ವಲ್ಪ ಶ್ರೀಮಂತ ಆಗಿದ್ದ, ಹಣ ಇರ್ತವ, ಇವನ ಹಣ ಇರಲಿಲ್ಲ. ಹಾಗಾಗಿ ದೃಪದ ಹೇಳ್ತಾನೆ ಫ್ಯೂಚರ್ ಅಲ್ಲಿ ನಿನ್ಗೆ ನಾನು ಹೆಲ್ಪ್ ಮಾಡ್ತೇನೆ ಅಂತ. ಹಾಗಾಗಿ ಈ ದ್ರೋಣಾಚಾರ್ಯ ಎಂತ ಮಾಡ್ತಾನೆ, ಹೆಲ್ಪಿಗೆ ಹೋಗ್ತಾನೆ. ಆಗವ ಟೋಟಲ್ ರಿಜೆಕ್ಟ್ ಮಾಡ್ತಾನೆ. ಆ ರಿಜೆಕ್ಟ್ ಮಾಡುವಾಗ ಎಂತ ಮಾಡ್ತಾನೆ, ದ್ರೋಣಾಚಾರ್ಯನಿಗೆ ಅದು ಬೇಜಾರಾಗ್ತದೆ. ಬೇಜಾರಾದಕ್ಕೆ ಇವ ಒಬ್ಬನಿಗೆ ಹೆಲ್ಪ್ ಮಾಡಿ ಅವನಿಗೆ ಟ್ರೈನಿಂಗ್ ಕೊಡ್ತಾನೆ. ಅವ ಮತ್ತೆ ಈ ದೃಪದನನ್ನು ಹಿಡ್ಕೊಂಡು ಬಂದು ದ್ರೋಣಾಚಾರ್ಯನ ಪಾದಕ್ಕೆ ತರ್ತಾನೆ. ಇದಕ್ಕೆ ದೃಪದ ಸಿಟ್ಟು ಬಂದು ಎಂತ ಮಾಡ್ತಾನೆ, ದೃಪದ ಒಂದು ತಪಸ್ಸು ಮಾಡ್ತಾನೆ. ಆ ತಪಸ್ಸಿಗೆ ಅವನಿಗೆ ಒಂದು ಮಗು ಹುಡ್ತದೆ. ಆ ಮಗುವಿನ ಹೆಸರು ದೃಷ್ಟದ್ಯುಮ್ನ, ದೃಪದನ ಮಗ ದೃಷ್ಟದ್ಯುಮ್ನ. ಆ ಮಗು ಎಂತ ಅಂದ್ರೆ ದ್ರೋಣಾಚಾರ್ಯನ ಕೊಲ್ಲುವುದಂತ ಅವನಿಗೆ ವರ ಸಿಗ್ತದೆ.
ಪ್ರಭುಪಾದ ಹೇಳ್ತಾರೆ ಇದು ದ್ರೋಣಾಚಾರ್ಯರಿಗೆ ಗೊತ್ತಿತ್ತು. ಮತ್ತೆ ದ್ರುಪದ ಎಂತ ಮಾಡ್ತಾನೆ, ಧೃಷ್ಟದ್ಯುಮ್ನನನ್ನು ದ್ರೋಣಾಚಾರ್ಯ ಬಳಿಗೆ ಟ್ರೈನಿಂಗ್ಗೆ ಹಾಕ್ತಾನೆ. ಈಗ ದ್ರೋಣಾಚಾರ್ಯನಿಗೆ ಗೊತ್ತುಂಟು, ನಾನು ಯಾರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇನೆ ಅವನೇ ನಾನು ಕೊಲ್ತಾನೆ, ಆದ್ರೂ ಕೂಡ ಟ್ರೈನಿಂಗ್ ಕೊಟ್ಟ ಅಂತೆ. ಪ್ರಭುಪಾದ ಇದು ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ಸಾವಿಗೆ ಹೆದರ್ಲಿಕ್ಕೆ ಇಲ್ಲ. ಪ್ರಭುಪಾದ ಆಲ್ದೋ ದ್ರೋಣಾಚಾರ್ಯ ವಾಸ್ ನ್ಯೂ ದಟ್ he is going to kill, still he trained him. ಗೊತ್ತಿದ್ದು ಕೂಡ ಅವನಿಗೆ ಟ್ರೈನಿಂಗ್ ಮಾಡಿದ. ಇದು ಬ್ರಾಹ್ಮಣನ ಕ್ವಾಲಿಟಿ. ಬ್ರಾಹ್ಮಣ ಅಂದ್ರೆ ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಆ ಗುಣ ಇರ್ಬೇಕು. ಇದು ಎಂತ ಆಯ್ತಂದ್ರೆ, ಈಗ ದುರ್ಯೋಧನಿಗೆ ಅದು ಗೊತ್ತುಂಟು. ದುರ್ಯೋಧನ ಎಂತ ಮಾಡ್ತಿದ್ದಾನೆ, ಗುರುವನ್ನು ಹೀಲಾಯಿಸ್ತಾ ಇದ್ದಾನೆ. ನೀನು ಅವನಿಗೆ ಟ್ರೈನಿಂಗ್ ಕೊಟ್ಟಿದ್ದೀಯಾ ಧೃಷ್ಟದ್ಯುಮ್ನನಿಗೆ, ನೋಡಿ ಈಗ ಪಾಂಡವರ ಜೊತೆ ಇದ್ದಾನೆ, ಅಲ್ಲಿ ಅವರ ಸೈನ್ಯವನ್ನು ಲೀಡ್ ಮಾಡ್ತಾ ಇದ್ದಾನೆ, ಈ ರೀತಿ ಹೇಳ್ತಾ ಇದ್ದಾನೆ. ಗುರುವಿಗೆ ಹೇಳ್ಬೋದು ಈ ರೀತಿ? ಇಲ್ಲ. ಹಾಗಾಗಿ ಅವನಿಗೆ ಬೇಸಿಕ್ ಎಟಿಕೇಟೇ ಇಲ್ಲ. ಯಾರಿಗೆ? ದ್ರೋಣಾಚಾರ್ಯನಿಗೆ. ಸೊ ಇವನಿಗೆ, ದುರ್ಯೋಧನಿಗೆ ಗುರು ಹತ್ರ ಯಾವ ರೀತಿ ಮಾತಾಡ್ಬೇಕು ಅನ್ನುವ ಒಂದು ಬೇಸಿಕ್ ಸೆನ್ಸ್ ಇಲ್ಲ. ಎಸ್ ನೋಡಿ, ಈಗ ಹೇಗೆ ಕಣ್ಣೆಲ್ಲ ದೊಡ್ಡದು ಮಾಡಿ ನೋಡ್ತಾ ಇದ್ದಾರೆ. ಗುರುವನ್ನು ಈ ರೀತಿ ನಾವು ನೋಡಬಾರ್ದು. ನೋಡಿ ಎಷ್ಟು ದೊಡ್ಡದು ಮಾಡಿ ನೋಡ್ತಾ ಇದ್ದಾರೆ. ಓಕೆ, ಶ್ಲೋಕ 19. ಸಘೋಷೋ ಧಾತರಾಷ್ಟ್ರಾನಾಂ ಹೃದಯಾನಿ ವ್ಯಧಾರಯಾತ್ ನಾಭಶ್ಚ ಪೃಥ್ವಿಂ ಚೈವ ತುಮುಲೋ ಅಭಯಾನ್ ನಾದಯಾನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು, ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಈಗ ನೋಡಿ, ನಿಮಗೆ ಸ್ವಲ್ಪ ತಿಳಿಸೇನೆ ನೋಡಿ. ಫಸ್ಟ್ ಶ್ಲೋಕದಲ್ಲಿ ಧೃತರಾಷ್ಟ್ರನ ಪ್ರಶ್ನೆ, ಧೃತರಾಷ್ಟ್ರ ಪ್ರಶ್ನೆ ಕೇಳುವಂಥದ್ದು ಎಂತ, ಕೌರವರು ಮತ್ತೆ ಪಾಂಡವರು ಸೇರಿದ್ದಾರೆ, ಸಂಜಯನ ಹತ್ರ ಎಂತ ಮಾಡ್ತಿದ್ದಾರೆ. ಸೆಕೆಂಡ್ ಶ್ಲೋಕದಲ್ಲಿ ಸಂಜಯ ಹೇಳುವಂಥದ್ದು ಎಂತ ಹೇಳುವಂತ, ಸಂಜಯ ಅದೇ ಈ ಆರ್ಮಿಯನ್ನು ನೋಡಿದ ದುರ್ಯೋಧನ ಮತ್ತೆ ಅವನ ಗುರು ಬಳಿ ದ್ರೋಣಾಚಾರ್ಯ ಬಳಿ ಹೋಗ್ತಾ ಇದ್ದಾನೆ. ಸೆಕೆಂಡ್ ಶ್ಲೋಕದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂಥದ್ದು. ಮೂರನೇ ಶ್ಲೋಕದಲ್ಲಿ ಅಂತ, ಮೂರನೇ ಶ್ಲೋಕದಲ್ಲಿ ಇವ ದುರ್ಯೋಧನ ದ್ರೋಣಾಚಾರ್ಯಗೆ ಹೇಳುವಂಥದ್ದು ಎಂತ, ನಿನ್ನ ಶಿಷ್ಯ ಧೃಷ್ಟದ್ಯುಮ್ನ ಅವರ ಸೈಡ್ ಸೇರಿದ್ದಾನೆ. ಮತ್ತೆ ನಾಲ್ಕನೇ ಶ್ಲೋಕದಲ್ಲಿ ಹೇಳುವಂಥದ್ದು, ನಾಲ್ಕನೇ ಶ್ಲೋಕದಿಂದ ದುರ್ಯೋಧನ ಪಾಂಡವರ ಸೈಡಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನು ಹೆಸರು ಹೇಳ್ತಾ ಇದ್ದಾನೆ. ದುರ್ಯೋಧನ 4ನೇ ಶ್ಲೋಕ, 5ನೇ ಶ್ಲೋಕ ಮತ್ತೆ 6ನೇ ಶ್ಲೋಕ. ಓಕೆ, ಸಾರಿ, 6ನೇ ಶ್ಲೋಕ ತನಕ ಹೇಳ್ತಾ ಇದ್ದಾನೆ ಪಾಂಡವರ ಸೈಡ್ ಯಾರೆಲ್ಲ ಇದ್ದಾರೆ. 7ನೇ ಶ್ಲೋಕದಲ್ಲಿ ಹೇಳ್ತಿದ್ದಾನೆ, ನನ್ನ ಸೈಡಲ್ಲಿ ಕೂಡ ಒಳ್ಳೆ ಒಳ್ಳೆ ಯೋಧರಿದ್ದಾರೆ ಮತ್ತೆ ಹೆಸರಲ್ಲಿ ಹೇಳ್ತಾನೆ. ಅದರಲ್ಲಿ 8ನೇ ಶ್ಲೋಕದಲ್ಲಿ ಹೇಳ್ತಾನೆ ಭೀಷ್ಮ ಮತ್ತೆ ಕರ್ಣ, ಮತ್ತೆ 9ನೇ ಶ್ಲೋಕದಲ್ಲೂ ಅದನ್ನೇ ಹೇಳ್ತಾನೆ. 10ನೇ ಶ್ಲೋಕದಲ್ಲಿ ಭೀಷ್ಮನನ್ನು ಹೊಗಳ್ತಾನೆ. ಮತ್ತೆ 11ನೇ ಶ್ಲೋಕದಲ್ಲಿ ಎಲ್ಲರಿಗೆ ಹೇಳ್ತಾನೆ, ಕೌರವರಿಗೆ ನಾವೆಲ್ಲ ಭೀಷ್ಮನಿಗೆ, ಯಾಕಂದ್ರೆ ಅವನಿಗೆ ಪ್ರಾಯ ಆಗಿದೆ, ನಾವು ಅವನಿಗೆ ಸಹಾಯ ಮಾಡಬೇಕು. ಮತ್ತೆ 12ನೇ ಶ್ಲೋಕದಲ್ಲಿ ಇವ ಭೀಷ್ಮ ಶಂಖವನ್ನು ಊದ್ತಾನೆ. 13ನೇ ಶ್ಲೋಕದಲ್ಲಿ ಅವನ ಸೈಡಿಂದ ಎಲ್ಲ ಶಂಖವನ್ನು ಊದ್ತಾರೆ. 14ನೇ ಶ್ಲೋಕದಲ್ಲಿ ಈ ಕೃಷ್ಣ ಮತ್ತೆ ಅರ್ಜುನ ಅವರು ಮಧ್ಯಕ್ಕೆ ಬರ್ತಾರೆ, ಮತ್ತೆ ಅವರ ಈ ಟ್ರಾನ್ಸೆಂಡೆಂಟಲ್ ಕೌನ್ಸಿಲ್ ಅಂದ್ರೆ ದಿವ್ಯವಾದ ಶಂಖವನ್ನು ಊದ್ತಾರೆ. 15ನೇ ಶ್ಲೋಕದಲ್ಲಿ ಅವರ ಶಂಖವನ್ನು ಊದುವಂಥದ್ದು ಪಾಂಡವರು. ಮತ್ತೆ 16ರಿಂದ 18 ಕೂಡ ಅವರ ಶಂಖವನ್ನು ಊದ್ತಾರೆ. ಹಾಗಾಗಿ ಈಗ 15ರಿಂದ 18 ಶ್ಲೋಕದ ತನಕ ಪಾಂಡವರು ಶಂಖವನ್ನು ಊದುವಂಥದ್ದು. ಆಕ್ಚುಲಿ ಕೌರವರ ಸೈಡ್ ಕೂಡ ಶಂಖ ಊದಿದ್ದಾರೆ, ಆದ್ರೆ ಇವರಿಗೆ ಎಂತ ಎಫೆಕ್ಟ್ ಆಗಲಿಲ್ಲ. ಯಾರಿಗೆ? ಪಾಂಡವರಿಗೆ. ಯಾಕೆಂದ್ರೆ ಪ್ಯೂರಿಟಿ ಇಸ್ ದ ಫೋರ್ಸ್. ನಾವು ಎಷ್ಟು ಪ್ಯೂರ್ ಆಗಿ ಇರ್ತೇವೆ ಅಷ್ಟು ನಮ್ಗೆ ಏನು ಎಫೆಕ್ಟ್ ಆಗುದಿಲ್ಲ. ಹಾಗಾಗಿ ಇವರು ಸತ್ಯ ಧರ್ಮ ದಾರಿಯಲ್ಲಿ ಇದ್ರು, ಅವರಿಗೆ ಎಫೆಕ್ಟ್ ಆಗಲಿಲ್ಲ. ಆದ್ರೆ ಈಗ ಇವರ ಶಂಖದಿಂದ 19ನೇ ಶ್ಲೋಕದಲ್ಲಿ ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶ ಪ್ರತಿಧ್ವನಿ ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಈಗ ಕೌರವರೆಲ್ಲ ಹೃದಯ ಚೂರು ಚೂರು ಆಯಿತು. ಅಂದ್ರೆ
ಅವರು ಅಲ್ಲಿ ನಾವು ಸೋಲ್ತೇವೆ ಅನ್ನೋದು ಅವರಿಗೆ ಗೊತ್ತಾಯ್ತಂತೆ. ಎಸ್, ಈಗ ಇಲ್ಲಿ ನಾವು ಬೇರೆ ಬೇರೆ ಶ್ಲೋಕದಿಂದ ಪಾಯಿಂಟ್ ಸಿಗ್ತಿದ್ದೇವೆ. ಯಾಕೆ ಇವರು ಈ ಪಾಂಡವರು ಗೆಲ್ತಾರೆ ಅನ್ನೋದು ಪಾಯಿಂಟ್ಸ್. ಫಸ್ಟ್ ಪಾಯಿಂಟ್ ಧರ್ಮಕ್ಷೇತ್ರ. ಧರ್ಮಕ್ಷೇತ್ರ, ಈ ಕುರುಕ್ಷೇತ್ರ ಅನ್ನೋದು ಧರ್ಮಕ್ಷೇತ್ರ. ಮತ್ತೆ ಪಾಂಡವರು ಯಾವಾಗಲೂ ಸತ್ಯ ಧರ್ಮದ ದಾರಿಯಲ್ಲಿ ಇದ್ದದ್ದು. ಹಾಗಾಗಿ ಯಾರು ಸತ್ಯ ಧರ್ಮ ದಾರಿಯಲ್ಲಿದ್ದಾರೆ ಅವರಿಗೆ ಮೊದಲು ಸ್ಟಾರ್ಟಿಂಗ್ ಅವರಿಗೆ ಕಷ್ಟ ಬರ್ಬೋದು, ಆದ್ರೆ ಲಾಸ್ಟ್ ಅಲ್ಲಿ ಅವರಿಗೆ ಅಮೃತ ಸಿಗ್ತದೆ. ಅದಕ್ಕೆ ನಾವು ನೋಡಿ ಯಾವಾಗಲೂ ನಾವು ಸತ್ಯ ಧರ್ಮ ದಾರಿಯಲ್ಲಿ ಇರಬೇಕು. ನಮಗೆ ಈ ಸ್ಟಾರ್ಟಿಂಗ್ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಅದು ನಾವು ಫೇಸ್ ಮಾಡುವ ಕಷ್ಟವನ್ನು. ಆದ್ರೆ ಈ ರೀತಿ ನಾವು ಮಾಡಿ 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 ಒಂದ್ ದಿವಸ ನಮಗೆ ಸುಖ ಸಿಗ್ತದೆ. ಹಾಗಾಗಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಇವರು ಸತ್ಯ ಧರ್ಮ ದಾರಿ ಇದ್ದ ಕಾರಣ ಇವರಿಗೆ ವಿಜಯವು ನಿಶ್ಚಿತ. ನೆಕ್ಸ್ಟ್ ದೈವಿಕ ರಥ. ಈ ರಥವನ್ನು ಕೊಟ್ಟದ್ದು ಯಾರು? ಫೈರ್ ಗಾಡ್, ಅಗ್ನಿದೇವರು. ಹಾಗಾಗಿ ಅದು ಕೂಡ ಶುಭ ಸೂಚಕ. ಮತ್ತೆ ಕಪಿಧ್ವಜ ನೋಡಿ, ಇಲ್ಲಿ ನೀವು ಕಾಣ್ತಾ ಇದ್ದೀರಿ, ಹನುಮಾನ್ ಫ್ಲಾಗ್ ಮೇಲೆ ಉಂಟು. ಈಗ ಇಲ್ಲಿ ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ರಾಮನೇ ಕೃಷ್ಣ, ಕೃಷ್ಣನೇ ರಾಮ. ಆದ್ರೆ ತ್ರೇತಾಯುಗದಲ್ಲಿ ರಾಮನಾಗಿ ಬಂದಿದ್ದಾನೆ, ಇಲ್ಲಿ ಕೃಷ್ಣನಾಗಿ ಬಂದಿದ್ದಾನೆ. ಮತ್ತೆ ಹನುಮಾನ್ ರಾಮನ ಸೇವಕ. ರಾಮನಿಗೋಸ್ಕರ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದ ಯಾರು? ಹನುಮಾನ್. ಆದ್ರೆ ಇಲ್ಲಿ ಹನುಮಾನಿಗೆ ಯಾವ ಸೇವೆ ಕೊಟ್ಟಿದ್ದಾನೆ ಕೃಷ್ಣ? ಜಸ್ಟ್ ಮೇಲೆ ಫ್ಲಾಗ್ ಆಗಿ ನಿಂತು ಜಸ್ಟ್ ಹರಿಬೋಲೆ ಹೇಳಿಕೆ. ಈ ಅರ್ಜುನ ಸೈಡ್ನವರು ಪಾಂಡವ ಸೈಡ್ ಅವರಿಗೆ ಬಾಣ ಬಿಡುವಾಗ ಹರಿಬೋಲ್ ಅಷ್ಟೇ ಹೇಳಿಕೆ, ಅವನಿಗೆ ಬೇರೆ ಏನು ಹೇಳಿಗಿಲ್ಲ. ಆದ್ರೆ ಪ್ರಭುಪಾದ ಹೇಳ್ತಾರೆ ನಾವು ಹನುಮಾನಿಂದ ನೋಡಿ ಕಲಿಬೇಕಂತೆ. ಯಾವ ಸೇವೆ ಕೊಟ್ಟರು ಕೂಡ ನಾವು ಮಾಡ್ಬೇಕು. ಈಗ ಹೇಗಂದ್ರೆ ನೋಡಿ, ನಾನು ಈ ಕೃಷ್ಣ ಪ್ರಜ್ಞೆ ಬರುವಾಗ, ದೇವಸ್ಥಾನಕ್ಕೆ ಬರುವಾಗ ಸ್ಟಾರ್ಟಿಂಗ್ ನನಗೆ ಇಡಿ ಸುಡಿ ಕೊಟ್ಟದ್ದು, ಗುಡಿಸ್ಲಿಕ್ಕೆ ಮತ್ತೆ ಕ್ಲೀನ್ ಮಾಡ್ಲಿಕ್ಕೆ. ಮತ್ತೆ ಎಂತ ಸಿಕ್ತು ನನಗೆ? ಪಾತ್ರೆ ತೊಳಿಲಿಕ್ಕೆ ಸಿಕ್ತು. ಮತ್ತೆ ನನಗೆ ಕಿಚನ್ ಅಲ್ಲಿ ಹೆಲ್ಪರ್ ಆಗಿ ಸಿಕ್ತು. ಮತ್ತೆ ಕಿಚನ್ ಅಲ್ಲಿ ಕಟಿಂಗ್ ಮಾಡ್ಲಿಕ್ಕೆ ಸಿಕ್ತು, ಅಸಿಸ್ಟೆಂಟ್. ಫಸ್ಟ್ಗೆ ಹೆಲ್ಪರ್, ಮತ್ತೆ ಅಸಿಸ್ಟೆಂಟ್, ಮತ್ತೆ ಕಿಚನ್ ಅಲ್ಲಿ ಕುಕಿಂಗ್ ಸಿಕ್ತು. ಮತ್ತೆ ನನಗೆ ಡಿ ವರ್ಷಿಪ್ ಸಿಕ್ತು. ಮತ್ತೆ ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ಲಿಕ್ಕೆ ಸಿಕ್ತು. ಮತ್ತೆ ನನಗೆ DT ವರ್ಷಿಪ್ ಸಿಕ್ತು. ಮತ್ತೆ ನನಗೆ ಈಗ ಪ್ರೀಚಿಂಗ್ ಸಿಕ್ಕಿದೆ. ಇದರ ಅರ್ಥ ಎಂತ? ಈಗ ನಾನು ಪ್ರೀಚಿಂಗ್ ಮಾಡ್ತಾ ಇದ್ದೇನೆ, ಟೆಂಪಲ್ ಅಲ್ಲಿ ಗುಡಿಸುವುದು ಅದು ಲೋವೆಸ್ಟ್ ಇಲ್ಲ. ಕೃಷ್ಣ ಸೇವೆಯಲ್ಲಿ ಗುಡಿಸುವುದಕ್ಕೆ ಕೂಡ ಸೇಮ್ ಬೆನಿಫಿಟ್, ಈ ಕ್ಲಾಸ್ ಮಾಡುವುದಕ್ಕೆ ಕೂಡ ಸೇಮ್ ಬೆನಿಫಿಟ್. ಇದರಲ್ಲಿ ಭೇದ ಇಲ್ಲ. ನಾವೆಂತಂದ್ರೆ ಭೌತಿಕವಾಗಿ ಈಗ ಒಬ್ಬ ಚೀಫ್ ಮ್ಯಾನೇಜರ್ ಇದ್ದಾನೆ, ಅವನಿಗೆ ಒಂದು ಲೆಟರ್ ಬರ್ತದೆ ಬ್ಯಾಂಕಿಂದ, ನೀನು ನಾಳೆಯಿಂದ ಕ್ಲರ್ಕ್ ಅಂತ. ಅವ ಕೆಲಸ ಬಿಡ್ತಾನೆ. ಯಾಕಂದ್ರೆ ಭೌತಿಕದಲ್ಲಿ ನಮ್ಗೆ ಮೇಲೆ ಮೇಲೆ ಹೋಗ್ಬೇಕು, ಕೆಳಗೆ ಬರ್ಲಿಕ್ಕೆ ಇಲ್ಲ. ಇಲ್ಲಿ ಹಾಗೆ ಅಲ್ಲ, ಇಲ್ಲಿ ಮೇಲೆ ಕೆಳಗೆ ಎಲ್ಲ ಒಂದೇ. ಹಾಗೆ ಪ್ರಭುಪಾದ ಹೇಳ್ತಾರೆ ನಾವು ಹನುಮಾನಿಂದ ಕಲಿಬೇಕು. ಯಾವ ಅವನಿಗೆ ಹೇಳ್ಬೋದಿತ್ತು ಕೃಷ್ಣನಿಗೆ, ಕೃಷ್ಣ ಇವರೆಲ್ಲ ಎಂತ, ನನ್ನೇ ಏನು ಅಲ್ಲ, ನಾನು ಎಲ್ಲರನ್ನು ಒಮ್ಮೆಲೆ ಕೊಲ್ತೇನೆ. ನನಗೆ ಅವನಿಗೆ ಅಷ್ಟು ಪೊಟೆನ್ಶಿಯಲ್ ಹನುಮಾನ್, ಅದು ಕೂಡ ಇಲ್ಲ. ಯಾವ ಕೃಷ್ಣ ಯಾವ ಸೇವೆ ಕೊಟ್ಟಿದ್ದಾನೆ ಅದನ್ನು ಮಾಡಿದ್ದಾನೆ. ಹಾಗಾಗಿ ಹನುಮಾನ್ ನಿಂದ ರಾಮನಿಗೆ ವಿಜಯ ಸಿಕ್ತು ಲಂಕಾ ಯುದ್ಧದಲ್ಲಿ. ಅದೇ ರೀತಿ ಇಲ್ಲಿ ಅರ್ಜುನ ಸೈಡ್ ಇದ್ದಾನೆ. ಹಾಗಾಗಿ ಎಲ್ಲಿ ಹನುಮಾನ್ ಇದ್ದಾನೆ ಅಲ್ಲಿ ವಿಜಯ ನಿಶ್ಚಿತ. ಮತ್ತೆ ಶಂಖನಾದ ಇವರ ಶಂಖದಿಂದ ಅವರ ಹೃದಯ ಚೂರು ಚೂರಾಯಿತು. ಹಾಗಾಗಿ ಅದು ಕೂಡ ಸೈನ್. ಮತ್ತೆ ಗಾಂಡೀವ, ಇವನ ಅಸ್ತ್ರ ಮಾಮೂಲಿ ಅಸ್ತ್ರ ಅಲ್ಲ, ಅರ್ಜುನ ಇರುವುದು ಪಶುಪತ ಅಸ್ತ್ರ, ಅಂದ್ರೆ ಶಿವ ಕೊಟ್ಟದ್ದು. ಹಾಗಾಗಿ ಇದು ಕೂಡ ಎಂತ ಹೇಳುವಂತದ್ದು ಮಾಮೂಲಿ ಅಸ್ತ್ರ ಅಲ್ಲ, ತುಂಬಾ ಪವರ್ಫುಲ್ ಅಸ್ತ್ರ. ಮತ್ತೆ ತೆಕ್ತ್ವಾ ಜೀವಿತ ಅಂದ್ರೆ ಈ ದುರ್ಯೋಧನ ಹೇಳ್ತಾನೆ, ದುರ್ಯೋಧನ ಎಂತ ಹೇಳುವಂತದ್ದು 9ನೇ ಶ್ಲೋಕದಲ್ಲಿ, ನನ್ನ ಸೈಡ್ ಕೂಡ ಒಳ್ಳೆ ಯೋಧರಿದ್ದಾರೆ, ಆದ್ರೆ ನನಗೋಸ್ಕರ ದೇಹ ತ್ಯಾಗ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ. ಆಗ ಅವನ ಬಾಯಿನಲ್ಲೇ ಬಂತು ಅವ ಸೋಲ್ತಾನೆ ಅವನು. ಮತ್ತೆ ಗೀತೆ ಹೇಳಿದ್ದು ಮೋಕ್ಷದ ಏಕಾದಶಿ ದಿವಸ. ಮತ್ತೆ ಭಾಗ್ಯಲಕ್ಷ್ಮಿ, ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಲಕ್ಷ್ಮಿ ಇದ್ದಾಳೆ. ಋಷಿಕೇಶ ಅಂದ್ರೆ ಋಷಿಕ ಈಶ. ಋಷಿಕ ಅಂದ್ರೆ ಇಂದ್ರಿಯ, ಕೇಶ ಅಂದ್ರೆ ಒಡೆಯ, ಇಂದ್ರಿಯಗಳ ಒಡೆಯ ಯಾರು? ಕೃಷ್ಣ. ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಭಾಗ್ಯಲಕ್ಷ್ಮಿ ಇದ್ದಾಳೆ. ಮತ್ತೆ ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ವಿಜಯ ನಿಶ್ಚಿತ. ಮತ್ತೆ ಈ ಕುದುರೆ ಕೂಡ
ಕೊಡುವಂಥದ್ದು ಇಂದ್ರ. ಹಾಗಾಗಿ ಇಂಥ ಸೆವೆರಲ್ ಫ್ಯಾಕ್ಟರ್ಸ್ ಉಂಟು ಯಾರು ಪಾಂಡವರು ಗೆಲ್ತಾರೆ ಅನ್ನೋದು. ಅದೆಲ್ಲ ಈ ಮೊದಲ ಅಧ್ಯಾಯದಲ್ಲಿ ತಿಳಿತದೆ. ಎಸ್, ಈಗ ಇವ ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಫಸ್ಟ್ ಎಂತ ಅಂದ್ರೆ 28ನೇ ಶ್ಲೋಕ, ಸಹಾನುಭೂತಿ. ನಾನು ಯುದ್ಧ ಮಾಡುವುದಿಲ್ಲ. ಯಾಕೆ ಅಂದ್ರೆ ಕೌರವರು ನಮ್ಮವರು, ದುರ್ಯೋಧನ ನನ್ನ ಅಣ್ಣ, ಭೀಷ್ಮ ನನ್ನ ಅಜ್ಜ, ದ್ರೋಣಾಚಾರ್ಯ ನನ್ನ ಗುರು. ನಮ್ಗೆ ಕೂಡ ಅದು ಬರ್ತದೆ. ಇದು ದೇಹದ ಭಾವನೆ. ಯಾಕೆಂದ್ರೆ ಈ ಲೈಫಲ್ಲಿ ಈಗ ನೋಡಿ, ಈ ಲೈಫಲ್ಲಿ ಈಗ ನನಗೆ ಒಂದು ಅಣ್ಣ ಅಕ್ಕ ಇದ್ದಾರೆ ಅಂತ ಎಣಿಸುವ, ಅಮ್ಮ ಇದ್ದಾರೆ. ನೆಕ್ಸ್ಟ್ ಲೈಫಲ್ಲಿ ಬೇರೆ ಅಮ್ಮ, ನೆಕ್ಸ್ಟ್ ಲೈಫ್ ಬೇರೆ ಅಣ್ಣ, ನೆಕ್ಸ್ಟ್ ಲೈಫಲ್ಲಿ ಬೇರೆ ಹೆಂಡತಿ. ಕೃಷ್ಣ ಹೇಳ್ತಾನೆ ಇದು ದೇಹದ ಭಾವನೆ. ಇಲ್ಲಿ ಇವ ಕೂಡ ಅದನ್ನೇ ಮಾಡುವಂಥದ್ದು. ಸಹಾನುಭೂತಿ, ದಯೆ, ಅನುಕಂಪ. ಯಾಕೆ ಎಲ್ಲರೂ ನಮ್ಮವರು, ನಾನು ಯುದ್ಧ ಮಾಡುವುದಿಲ್ಲ. ಸೆಕೆಂಡ್ 31ನೇ ಶ್ಲೋಕದಲ್ಲಿ ಅಂತ ಹೇಳ್ತಾನೆ, ನಾನು ಯುದ್ಧ ಮಾಡಿದ್ರು ಕೂಡ ನನಗೆ ಸಂತೋಷವಿಲ್ಲ. ನಮ್ಮವರನ್ನು ಕೊಂದು ನನಗೆ ಸಂತೋಷ ಸಿಗ್ತದಾ? ಸಿಗುವುದಿಲ್ಲ. ನಾನು ಯುದ್ಧ ಮಾಡುವುದಿಲ್ಲ. ಮತ್ತೆ 36ನೇ ಶ್ಲೋಕದಲ್ಲಿ ಅಂತ ಹೇಳ್ತಾನೆ, ಪಾಪ, ಎಲ್ಲ ಸೈನಿಕರನ್ನು ಕೊಂದು ನನಗೆ ಪಾಪ ಹಿಡಿಯುತ್ತದೆ, ನಾನು ಕೊಲ್ಲುವುದಿಲ್ಲ. ಮತ್ತೆ 4ನೇ ಪಾಯಿಂಟ್ ಅಂತ ಹೇಳುವಂದ್ರೆ 43ನೇ ಶ್ಲೋಕದಲ್ಲಿ ಕುಟುಂಬ ಸಂಪ್ರದಾಯ ನಾಶ ಆಗ್ತದೆ. ಎಲ್ಲ ಇವರು ಸೈನಿಕ ಸತ್ರೆ ಅವರ ಮಕ್ಕಳಿಗೆ ತಂದೆ ಇಲ್ಲದಂತ ಆಗ್ತದೆ. ಮತ್ತೆ ಅವರೆಲ್ಲ ಮಕ್ಕಳೆಲ್ಲ ಅನಾಥರಾಗ್ತಾರೆ. ಮತ್ತೆ ಬೇಡದ ವಿಷಯಕ್ಕೆ ಹೋಗ್ತಾರೆ. ಹಾಗಾಗಿ ಇದರಿಂದ ಕುಟುಂಬ ಸಂಪ್ರದಾಯ ನಾಶ ಆಗ್ತದೆ. ಈ ರೀತಿ 4 ರೀಸನ್ ಕೊಡ್ತಾನೆ ನಾನು ಯುದ್ಧ ಮಾಡುವುದಿಲ್ಲ ಅಂತ. ಮತ್ತೆ 5ನೇ ನಿರ್ಣಯ, ಅದು 2ನೇ ಅಧ್ಯಾಯಕ್ಕೆ. ಎಸ್, ಕುರುಕ್ಷೇತ್ರ ರಣದಲ್ಲಿ ಸೇನಾ ಅವಲೋಕನ, ಧೃತರಾಷ್ಟ್ರನ ವಿಚಾರಣೆ, ಕಿಂ ಅಕೃವತ, ದುರ್ಯೋಧನ ಭಯ, ಮಹಿತಿಂ ಚಮು ಯೂದಾಂ, ಶಂಖಗಳನ್ನು ಊದಿದರು, ಹೃದಯ ಅನಿ ವೆದಾರ್ಯಾತ್, ಅರ್ಜುನ ವೀಕ್ಷಣೆ, ಗಾಂಡೀವಂ ಶಂಸತೆ ಅಸ್ತಾತ್, ಹೋರಾಡಲು ಅರ್ಜುನನ ಕಾರಣಗಳು, ಅಪ್ರತಿಕರ ಅಶಸ್ತ್ರಂ. ಎಸ್, ನೋಡಿ, ಮೊದಲ ಅಧ್ಯಾಯ ಸಣ್ಣ ಅಧ್ಯಾಯ, ಮತ್ತೆ ಜಾಸ್ತಿ ಇಲ್ಲ. ನಿಜವಾಗಿ ಭಗವದ್ಗೀತೆ ಸ್ಟಾರ್ಟ್ ಆಗುವಂಥದ್ದು 2ನೇ ಅಧ್ಯಾಯದಿಂದ. ನಾಳೆ ತುಂಬಾ ಉಂಟು. ಸಹಾನುಭೂತಿ, ಸಂತೋಷವಿಲ್ಲ, ಪಾಪ, ಇದಕ್ಕೆಲ್ಲ ಭಗವಂತ 2ನೇ ಅಧ್ಯಾಯದಲ್ಲಿ ಉತ್ತರ ಕೊಡ್ತಾನೆ. ಎಸ್, ಹರೇ ಕೃಷ್ಣ. ಎಸ್, ಯಾವ್ದಾರ ಪ್ರಶ್ನೆಯಲ್ಲಿ ಕೇಳ್ಬಹುದು. ಎಸ್, ಹರೇ ಕೃಷ್ಣ. ಯಾವ್ದಾರ ಪ್ರಶ್ನೆ ಇದ್ರೆ ಕೇಳ್ಬಹುದು. ಹ್ಯಾಂಡ್ ರೈಸ್ ಮಾಡಿ, ದಯವಿಟ್ಟು ಚಾಟ್ ಅಲ್ಲಿ ಕೂಡ ಹಾಕಬಹುದು ಪ್ರಶ್ನೆ ಇದ್ರೆ. ಎಸ್, ಹರೇ ಕೃಷ್ಣ. ಎಸ್, ಯಾರದ ಪ್ರಶ್ನೆಯಲ್ಲಿ ಕೇಳ್ಬಹುದು. ಹರೇ ಕೃಷ್ಣ. ಚಾಟ್ ಅಲ್ಲಿ ಕೂಡ ಹಾಕಬಹುದು. ಸ್ಟ್ರಕ್ಚರ್ ಆಫ್ ಭಗವದ್ಗೀತಾ ನೋಡಿ. ಸ್ಟ್ರಕ್ಚರ್ ಎಂತ ಅಂದ್ರೆ, ಭಗವದ್ಗೀತೆ ಅಲ್ಲಿ 3 ಡಿವಿಷನ್ ಉಂಟು. ಫಸ್ಟ್ 6 ಅಧ್ಯಾಯ ಕರ್ಮಯೋಗ, ಮತ್ತೆ ಮಿಡ್ಲಿದು 7ರಿಂದ 12 ಭಕ್ತಿ ಯೋಗ, ಲಾಸ್ಟ್ ಇದು 13ರಿಂದ 18 ಜ್ಞಾನ ಯೋಗ. ಈಗ ಇದೆಲ್ಲ ಲ್ಯಾಡರ್. ಯಾವುದು? ಕರ್ಮಯೋಗ, ಜ್ಞಾನಯೋಗ, ಇದೆಲ್ಲ ಲ್ಯಾಡರ್. ಅದ್ರ ಮೇನ್ ಅಂತಂದ್ರೆ ಭಕ್ತಿ ಯೋಗಕ್ಕೆ ರೀಚ್ ಆಗ್ಲಿಕ್ಕೆ ಲ್ಯಾಡರ್. ಹಾಗೆ ಖಾಲಿ ಜ್ಞಾನ ಇದ್ರೆ ಪ್ರಯೋಜನ ಇಲ್ಲ. ಜ್ಞಾನ ಯೋಗ ಅಂದ್ರೆ ಯೋಗ ಅಂದ್ರೆ ಕೃಷ್ಣನ ಕನೆಕ್ಟ್ ಮಾಡುವಂಥದ್ದು. ಖಾಲಿ ಜ್ಞಾನಕ್ಕೆ ವ್ಯಾಲ್ಯೂ ಇಲ್ಲ, ಖಾಲಿ ಕರ್ಮಕ್ಕೆ ವ್ಯಾಲ್ಯೂ ಇಲ್ಲ. ಕರ್ಮ ಯೋಗ ಅಂದ್ರೆ ಕೃಷ್ಣನ ಕನೆಕ್ಟ್ ಮಾಡುವಂಥದ್ದು. ಹಾಗಾಗಿ ಈ ರೀತಿ ಬೇರೆ ಬೇರೆ ಡಿವಿಷನ್ ಉಂಟು. ಎಸ್, ಅನೂಪ್ ಅವರೇ. ಎಸ್ ಸರ್, ಶುಭೋದಯ. ಮೊದಲನೇದಾಗಿ ಪ್ರಭುಪಾದ ಬಗ್ಗೆ ತಿಳ್ಕೊಂಡಿದ್ದು ತುಂಬಾ ಸಂತೋಷ ಆಯ್ತು. ಮತ್ತೆ ನಂದು ಪ್ರಶ್ನೆ ಅಂದ್ರೆ, ಇದು ಪ್ರಶ್ನೆ ಅಲ್ಲ, ನಿಮ್ಮ ಅಭಿಪ್ರಾಯ ಕೇಳಲು ಇಚ್ಛಿಸ್ತೀನಿ. ನೀವು ಇವರು ಪ್ರಭುಪಾದರು ಬರ್ದಿದ್ದು ಭಗವದ್ಗೀತೆಗೆ, ಮತ್ತೆ ಈಗ ಆದಿಗುರು ಶಂಕರಾಚಾರ್ಯರು ಬರ್ದಿದ್ದ ಭಗವದ್ಗೀತೆಗೆ
ಅದಕ್ಕೆ ಏನ್ ವ್ಯತ್ಯಾಸ ಅಂತ ಅಂದ್ರೆ ಅದೆಲ್ಲ ಏನು ಅಲ್ಲೇ ಅಲ್ಲ ಇವ್ರು ಬರ್ದಿದ್ದೆ ಬೆಂಚ್ ಮಾರ್ಕ್ ಆತರ ಅಂತನಾ? ಎಸ್ ನೋಡಿ ಎಂತಂದ್ರೆ ಹೇಗಂದ್ರೆ ಈಗ ನಿಮ್ಗೆ ನೆಕ್ಸ್ಟ್ 4ನೇ ಅಧ್ಯಾಯದಲ್ಲಿ ಆ ಸಂಪ್ರದಾಯದ ಬಗ್ಗೆ ನಾನು ಹೇಳ್ತೇನೆ. 4 ಸಂಪ್ರದಾಯ ಉಂಟು. ಒಂದು ಬ್ರಹ್ಮ ಮಧ್ವ ಸಂಪ್ರದಾಯ, 2ನೇದು ಸ್ತ್ರೀ ಸಂಪ್ರದಾಯ ಲಕ್ಷ್ಮೀ ಸಂಪ್ರದಾಯ, 3ನೇದು ರುದ್ರ ಸಂಪ್ರದಾಯ, 4ನೇದು ಕುಮಾರ ಸಂಪ್ರದಾಯ. ಈ 4 ಸಂಪ್ರದಾಯದ ಪುಸ್ತಕ ಬಂದ್ರೆ ಅದು ಅಥೆಂಟಿಕ್. ಈ 4 ಸಂಪ್ರದಾಯಕ್ಕೆ ಬರದಿದ್ರೆ ಅದು ಅಥೆಂಟಿಕ್ ಅಲ್ಲ. ಯಾಕಂದ್ರೆ ಈ 4 ಸಂಪ್ರದಾಯ ಕೂಡ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ ಹೇಳ್ತಾ ಇದ್ದಾರೆ. ಅದು ನಾನು ನಿಮ್ಗೆ 4ನೇ ಅಧ್ಯಾಯದಲ್ಲಿ ಹೇಳ್ತೇನೆ, ಅಲ್ಲಿ ಡೀಟೇಲ್ ಆಗಿ ಹೇಳ್ತೇನೆ ಅದ್ರ ಬಗ್ಗೆ. ನಾನು ನಮ್ಮ ಹತ್ರ ಏನಕ್ಕೆ ಕೇಳಿದೆ ಅಂದ್ರೆ ಎಲ್ಲಾರು ಹೇಳೋ ಪ್ರಕಾರ ಇದು ಶಂಕರಾಚಾರ್ಯ ಏನಿದೆ ಅಲ್ಲ, ಅಂದ್ರೆ ಅವ್ರು ಹೇಳಿರೋದೇನಿದೆ ಅದನ್ನು ಕೃಷ್ಣನ ಅನುಸರಣೆ ಹೊಂದಿದೆ ಅಂತ ಕೇಳ್ಪಟ್ಟಿದ್ದೆ, ಅದಕ್ಕೆ ಕೇಳಿದೆ. ಇಲ್ಲ 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 ಎಂತಂದ್ರೆ ಶಂಕರಾಚಾರ್ಯರು ಬೇರೆ, ಶಿವ ಬೇರೆ ಅಲ್ಲ, ಶಂಕರಾಚಾರ್ಯ ಬೇರೆ ಅಲ್ಲ. ಶಿವಂದು ಇನ್ಕಾರ್ನೇಷನ್ ಶಂಕರಾಚಾರ್ಯ. ಆದ್ರೆ ಹೇಗಂದ್ರೆ ಶಂಕರಾಚಾರ್ಯರು ಭಜಗೋವಿಂದಂ ಹೇಳಿದ್ದಾರೆ, ಆದ್ರೆ ಶಂಕರಾಚಾರ್ಯ ಫಾಲೋವರ್ಸ್ ಅದನ್ನ ಮಾಡ್ತಾ ಇಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಇದುಂಟು, ಅದನ್ನ 4ನೇ ಅಧ್ಯಾಯದಲ್ಲಿ ಹೇಳ್ತೇನೆ ನಿಮ್ಗೆ. ಖಂಡಿತ ಪ್ರಭು, ಧನ್ಯವಾದ. ಧನ್ಯವಾದ. ಹರೇ ಕೃಷ್ಣ. ಎಸ್ ಉಲ್ಲಾಸ್ ಅವರೇ ಹೇಳಿ ಸರ್. ಎಸ್ ಉಲ್ಲಾಸ್ ಅವರೇ, ಉಲ್ಲಾಸ್ ಹೀರೋಡಿ, ಉಲ್ಲಾಸ್ ಹೀರೋಡಿ ಅವರೇ ಅನ್ಮ್ಯೂಟ್ ಮಾಡಿ ಸರ್. ಉಲ್ಲಾಸ್ ಹೀರೋಡಿ. ರಮೇಶ್ ಮಂತೂರ್ ಸರ್. ಸರ್ ನಮಸ್ಕಾರ ಗುರುಗಳೇ. ಸರ್ ಚೆನ್ನಾಗಿ ಹೇಳ್ತಾ ಇದ್ದೀರಾ ಸರ್, ಆದ್ರೆ ಒಂದು ಪದಗಳ ಉಚ್ಚಾರ ಸ್ವಲ್ಪ ಕ್ಲಿಯರ್ ಅನಿಸ್ತಾ ಇಲ್ಲ ನೋಡಿ ಸರ್. ಒಂದೊಂದು ಪದ ಹೋಗಿ ಒಂದೊಂದು ಪದ ಅಂದ್ರೆ ಭಗವತ್ಪಾದರ್ದು ಹೇಳಿದ್ರಿ, ಆಮೇಲೆ ಇನ್ನೊಂದ್ 2-3 ಶಬ್ದ ನನಗೆ ಅರ್ಥನೇ ಆಗ್ಲಿಲ್ಲ. ಯಾವ್ದು ಶಬ್ದ, ಯಾವ್ದು ಹೇಳಿ, ಯಾವ್ದಕ್ಕೆ ಲಿಂಕ್? ಇದಕ್ಕಿಂತ 1-2-3 ಪದ ಇದು ಆಗ್ಲಿಲ್ಲ ಸರ್. ಯಾವ್ದು ಪದ ಹೇಳಿ, ಅರ್ಥ ಆಗ್ಲಿಲ್ಲ ಹೇಳಿ, ನೀವು ನೋಟ್ ಮಾಡಿ ಹೇಳಿ, ಹೇಳಲಿಕ್ಕೆ ಟ್ರೈ ಮಾಡುವ. ಆಯ್ತು ಸರ್, ನೆಕ್ಸ್ಟ್ ಟೈಮ್ ಹಂಗೇನ್ರ ಇದೆ ಪಾಯಿಂಟ್ ಮಾಡ್ಕೊಂಡಿರ್ತೀನಿ. ಹೌದು, ಯಾವ್ದು ಅರ್ಥ ಆಗ್ಲಿಲ್ಲ ಹೇಳಿ, ಇನ್ನೊಮ್ಮೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನಗೆ ಹೇಳಿದ್ದು ನನಗೆ ಹೇಗೆ ಗೊತ್ತಾಗುವಂಥದ್ದು, ಯಾವ್ದು ವರ್ಡ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅದನ್ನು ಹೇಳಲಿಕ್ಕೆ ಟ್ರೈ ಮಾಡ್ತೇನೆ ಇನ್ನೊಮ್ಮೆ. ಆಯ್ತು. ಎಸ್ ರಮೇಶ್ ಮಂತೂರ್ ಆಯ್ತಲ್ಲ. ರವಿಶಂಕರ್. ಎಸ್ ರವಿಶಂಕರ್ ವಾಸುದೇವ ಮೂರ್ತಿ. ನಮಸ್ಕಾರ. ಹಾ, ನನ್ಗೆ ಈ ಸ್ಟ್ರಕ್ಚರ್ ಅಂತ ಕಳ್ಸಿದ್ನಲ್ಲ, ಅದು ನಾನೇ ಕಳ್ಸಿದ್ದು. ಈಗ ನಾನು ಕೇಳ್ಪಟ್ಟ ಪ್ರಕಾರ ಒಂದು ಶ್ಲೋಕದಲ್ಲಿ ಇಷ್ಟೇ ಅಕ್ಷರಗಳಿವೆ, ಮತ್ತೆ ಯಾವ ಶ್ಲೋಕ ದೊಡ್ಡದು ಯಾವ ಶ್ಲೋಕ ಚಿಕ್ಕದು, ಮತ್ತೆ ಮಧ್ಯದಲ್ಲಿ ಯಾವ್ದು 2 ಶ್ಲೋಕ ಒಂದೇ ತರ ಬರುತ್ತೆ. ಅದ್ರಲ್ಲಿ ಛಂದಸ್ ಪ್ರಕಾರ ಯಾವ್ದೋ ಒಂದು ಶ್ಲೋಕ ದೊಡ್ಡದು ಅನ್ನೋ ತರ ವಿಶ್ಲೇಷಣೆಗಳು ಕೇಳ್ಪಟ್ಟೆ. ಅದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ ನಂಗೆ. ನೋಡಿ ಈಗ ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ದಯವಿಟ್ಟು. ನೋಡಿ, ಇದು ನಾವು ಮಾಡುವಂತ ದೊಡ್ಡ ಮಿಸ್ಟೇಕ್. ಇದಕ್ಕೆ ನಾನೊಂದು ಉದಾಹರಣೆ ಕೊಡ್ತೇನೆ. ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣನೇ. ಅವರು 500 ವರ್ಷ ಹಿಂದೆ ಬಂದಿದ್ರು. ಹಾಗಾಗಿ ಅವರು ಚತುರ್ಮಾಸ ಶ್ರೀರಂಗಮಲ್ಲಿ ಇದ್ರು. ಶ್ರೀರಂಗಮಲ್ಲಿ ಇರುವಾಗ ಅಲ್ಲಿ ಒಬ್ಬ ಬ್ರಾಹ್ಮಣ ಭಗವದ್ಗೀತೆ ಓದ್ತಾ ಇದ್ದಾನೆ. ಭಗವದ್ಗೀತೆ ಓದುವಾಗ ಅವನಿಗೆ ಎಜುಕೇಶನ್ ಇಲ್ಲ, ತಪ್ಪು ಓದ್ತಾ ಇದ್ದಾನೆ. ಎಲ್ಲರೂ ಅವನು ನೋಡ್ತಾ ಹೋಗ್ತಾ ಇದ್ದಾರೆ, ನಗಾಡ್ತಾ ಹೋಗ್ತಾ ಇದ್ದಾರೆ. ಎಲ್ಲರೂ ನಗಾಡ್ತಾ ಹೋಗ್ತಾ ಇದ್ದಾರೆ, ಅವನಿಗೆ ತಮಾಷೆ ಮಾಡ್ತಾ ಎಲ್ಲ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವನು ಓದ್ಲಿಕ್ಕೆ ಬರ್ತಾ ಇಲ್ಲ, ಓದ್ತಾ ಇದ್ದಾನೆ. ಚೈತನ್ಯ ಮಹಾಪ್ರಭು ಹತ್ತಿರ ಹೋಗ್ತಾರೆ. ಚೈತನ್ಯ ಮಹಾಪ್ರಭು ಹೋಗಿ ಕೇಳ್ತಾರೆ, ನೀನು ಎಂತ ಮಾಡ್ತಾ ಇದ್ದೀಯ? ನಾನು ಓದ್ತಾ ಇದ್ದೇನೆ. ಯಾಕೆ ತಪ್ಪು ಓದ್ತಾ ಇದ್ದೀಯಾ? ಅದಕ್ಕೆ ಅವ ಹೇಳ್ತಾನೆ, ನನ್ನ ಗುರು ಹೇಳಿದ್ದಾರೆ. ಚೈತನ್ಯ ಖುಷಿ ಆಗ್ತದೆ. ಎಸ್, ಗುರು ಇದು ಆಜ್ಞೆ ಫಾಲೋ ಮಾಡ್ತಾ ಇದ್ದಾರೆ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಅವ ಕೂಗ್ತಾ ಇದ್ದಾನೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ,
ಯಾಕೆ ನೀನು ಕೂಗ್ತಾ ಇದೀಯಾ? ಭಗವದ್ಗೀತೆಯ ಫ್ರಂಟ್ ಪೇಜ್ ಅಲ್ಲಿ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗುವ ಫೋಟೋ ಉಂಟು. ಈ ಚಿತ್ರ ನೋಡಿ ಕೂಗ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಕೃಷ್ಣ ದೇವೋತ್ತಮ ಪರಮಪುರುಷ, ಆದ್ರೂ ಕೂಡ ಅರ್ಜುನನಿಗೆ ಆ ಸಾರಥಿಯಾಗಿ ಹೋಗ್ತಾ ಇದ್ದಾನೆ. ಇದನ್ನು ನನಗೆ ನೋಡಿ ಕೂಗು ಬರ್ತಾವ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಬುಕ್ಕನ್ನು ಮಡಿಚಿ ಬದಿಗೆಡು, ನಿನಗೆ ಭಗವದ್ಗೀತೆ ಅರ್ಥ ಆಯ್ತು, ನೀನು ಓದುವ ಅಗತ್ಯ ಇಲ್ಲ. ಹಾಗಾಗಿ ನಾವು ಎಂತವನ್ನು ಈ ರೀತಿ ಅದು ನನಗೆ ಅರ್ಥ ಆಗಬೇಕು, ಇದು ಅದು ಛಂದಸ್ಸು, ಇದು ಛಂದಸ್ಸು ಯಾವುದಲ್ಲ. ಮೇನ್ ಎಂತಂದ್ರೆ ಕೃಷ್ಣನ ಮೇಲೆ ನಮ್ಗೆ ಭಕ್ತಿ ಬರ್ತದ. ಭಗವದ್ಗೀತೆಯ ಮೇನ್ ಕಾನ್ಸೆಪ್ಟ್ ಅದು, ಉಳಿದದೆಲ್ಲ ಸೆಕೆಂಡರಿ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಪ್ರಭುಪಾದ್ ಅಮೆರಿಕಕ್ಕೆ ಹೋಗಿ ಅಲ್ಲಿಂದ 500 ಭಕ್ತರನ್ನು ತಂದು, ಎಲ್ಲ ವೈಟ್ ಎಲಿಫೆಂಟ್ಸ್ ಅಂದ್ರೆ ಅಮೆರಿಕದಿಂದ ಬಿಳಿ ಬಿಳಿಯವರು ತಂದು ಒಂದು ಪಂಡಾಲ್ ಪ್ರೋಗ್ರಾಮ್ ಮಾಡಿದ್ರು. ಅಲ್ಲಿ ಎಲ್ಲ ಭಾರತದ್ದು ತುಂಬಾ ಸಂಸ್ಥೆಗಳ, ಅಂದ್ರೆ ಭಾರತದಲ್ಲಿ ತುಂಬಾ ಸಂಸ್ಥೆಗಳು, ಈ ಜ್ಞಾನಿನವರು, ಈ ಸಂಸ್ಕೃತ ಸಂಸ್ಥೆಯವರು ಎಲ್ಲರೂ ಅಲ್ಲಿಗೆ ಬಂದು ಪ್ರಭುಪಾದ ಹೇಳ್ತಾರೆ, ನಾವು ಕಳೆದ 45 ವರ್ಷದಿಂದ ನಮ್ಗೆ ಎಲ್ಲ ಶ್ಲೋಕ ಎಲ್ಲ ಕಂಠಸ್ಥ ಗೊತ್ತುಂಟು, ಎಲ್ಲ ಪುಸ್ತಕವನ್ನು ಓದಿದ್ದೇವೆ, ಆದ್ರೆ ನಮ್ಗೆ ಒಂದು ಭಕ್ತರನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನೀವು ಈಗ 10,000 ಡೆಡಿಕೇಟೆಡ್ ಭಕ್ತರನ್ನು ಮಾಡಿದ್ದೀರಿ, ಇದು ಹೇಗೆ ಸಾಧ್ಯ ಆಯಿತು? ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಇದು ಭಕ್ತಿಯಿಂದ. ನಿಮಗೆ ಜ್ಞಾನ ಉಂಟು, ಆದ್ರೆ ಜ್ಞಾನ ಯೋಗ ಆಗ್ಬೇಕು, ಅಲ್ಲಿ ಕೃಷ್ಣ ಆ್ಯಡ್ ಆಗ್ಬೇಕು. ಹಾಗಾಗಿ ಕೃಷ್ಣನಿಗೆ ಬೇಕಿರುವಂಥದ್ದು ನಮ್ಮ ಸ್ಕಾಲರ್ಶಿಪ್ ಅಲ್ಲ, ಕೃಷ್ಣನಿಗೆ ಬೇಕಿರುವಂಥದ್ದು ಭಕ್ತಿ. ತಿಳಿತಾ ಸರ್? ಹಾ ತಿಳಿತು. ನಾನು ಕೇಳಕ್ ಬಂದಿದ್ದೇನಂದ್ರೆ, ಅಲ್ಲ, ನೀವು ಕೇಳೋ ಬಂದದ್ದು ಅದು ಅದಕ್ಕೆ ರಿಲೇಟೆಡ್ ಉಂಟು, ಅದಕ್ಕೆ ನಾನು ಈ ರೀತಿಯಲ್ಲಿ ಹೇಳಿದ್ದು. ಅಲ್ಲ, ನನಗೆ ಅರ್ಥ ಆಯ್ತು ನೀವು ಹೇಳಿದ್ದು. ಈ ಕೃಷ್ಣನ ಮೇಲೆ ಭಕ್ತಿ ಇರೋದು, ಜೊತೆಗೆ ಭಗವದ್ಗೀತೆಯಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಉತ್ತರ ಸಿಗೋದು, ಅದೆಲ್ಲ ನೋಡಿ. ಎಂತಂದ್ರೆ ನಮ್ಮ ಈ ಎಂತಂದ್ರೆ ಈ ರೀತಿ ನಮ್ಗೆ ಶ್ಲೋಕ ಇದು ಅರ್ಥ ಆಗುತ್ತೆ. ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಜಸ್ಟ್ ಯು ರೀಡ್ ಮೈ ಪರ್ಪಟ್, ಭಾವಾರ್ಥ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಕಥೆಯ ರೂಪದಲ್ಲಿ ಉಂಟು, ಅಷ್ಟು ಓದಿದ್ರೆ ಸಾಕು. ಅದೇ ಅದು ಶುರು ಮಾಡಿದೆ, ಅದನ್ನ ಡೀಪ್ ಆಗಿ ತಿಳ್ಕೊಬೇಕು ಅಂತ. ಡೀಪ್ ಆಗಿ ನೀವು ಈಗ 18 ದಿವಸ ಕ್ಲಾಸ್ ಆದ ಮೇಲೆ ಮತ್ತೆ ನೀವು ಓದಿ, ನಿಮ್ಗೆ ಡೀಪ್ ಆಗಿ ಅರ್ಥ ಆಗ್ತದೆ. ಹಾ, ಆ ಕಾರಣಕ್ಕೆ ನಾನು ಸೇರಿದ್ದು. ನನ್ನ ಉದ್ದೇಶ ಏನಂದ್ರೆ, ಇದ್ರಲ್ಲೂ ಒಂದು ವಿಷಯ ಇದೆಯಲ್ಲ, ಆ ವಿಷಯ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ವಿಷಯ ತಿಳ್ಕೊಳ್ಬೇಕು, ಆದ್ರೆ ಎಂತಂದ್ರೆ ಹಂತವಾಗಿ ನಮಗೆ ಗೊತ್ತಾಗ್ತದೆ. ಹೇಗೆ ಅಂದ್ರೆ, ಇವತ್ತು ನಾವು ಗಿಡ ನಡ್ತೇವೆ, ಇವತ್ತೇ ಫಲ ಕೊಡುವುದಿಲ್ಲ, ತುಂಬಾ ವರ್ಷ ಹೋಗ್ತದೆ. ಹಾಗಾಗಿ ನಾವೊಂದು ಸ್ಟೆಪ್ ಇಡ್ಬೇಕು. ನಾವು ಒಂದು ಸ್ಟೆಪ್ ಇಟ್ಟರೆ ಭಗವಂತ 10 ಸ್ಟೆಪ್ ಇಡ್ತಾನೆ. ನಾವು ಒಂದು ಸ್ಟೆಪ್ ಇಡುವ, ಮತ್ತೆ ನಮಗೆ ಗ್ರಾಜುವಲಿ ಎಲ್ಲವೂ ಅರ್ಥ ಆಗ್ತಾ ಬರ್ತದೆ. ಅಲ್ಲ, ತೊಂದ್ರೆ ಇಲ್ಲ. ನನಗೆ ಮುಂದಿನ ಹಂತದಲ್ಲಿ ಈ ವಿಷಯದ ಬಗ್ಗೆನೂ ಮಾಹಿತಿ ಸಿಗುತ್ತೆ ಅನ್ನೋದಾದ್ರೆ 100%. ಯಾಕಂದ್ರೆ ನೀವು ಈಗ ಲೆವೆಲ್ 1 ಉಂಟು, ಲೆವೆಲ್ 1 ಆದ್ಮೇಲೆ ಲೆವೆಲ್ 2 ಕೋರ್ಸ್ ಉಂಟು, ಮತ್ತೆ ಲೆವೆಲ್ 3 ಉಂಟು, ಲೆವೆಲ್ 4 ಉಂಟು. ಇದ್ರಲ್ಲೆಲ್ಲ ನಿಮ್ಗೆ ಜಾಸ್ತಿ ಅರ್ಥ ಆಗ್ತದೆ. ಸರಿ, ಎಸ್, ಹರೇ ಕೃಷ್ಣ. ಆಮೇಲೆ ಇನ್ನೊಂದು ಪ್ರಶ್ನೆ ಇತ್ತು. ನೀವು ಲಿಂಕ್ ಕಳಿಸ್ತೀನಿ, ಅದರಲ್ಲಿ ಪುಸ್ತಕ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರಿ. ಭಗವದ್ಗೀತೆ ನಮ್ಮ ತಂದೆ ಕೂಡ ಇಸ್ಕಾನ್ ಬೆಂಗಳೂರಲ್ಲಿ ಮೆಂಬರ್ ಆಗಿದ್ದಾರೆ. ನಮ್ಗೆ ಭಗವದ್ಗೀತೆ ಪುಸ್ತಕ ಕೊಟ್ಟಿದ್ದಾರೆ, ಇದೆ ನಮ್ಮ ಮನೇಲಿ. ಸೊ ಆ ಲಿಂಕ್ ಅಲ್ಲಿ ಆ ಪುಸ್ತಕ ಬಿಟ್ಟು ನಾವು ಮಿಕ್ಕಿದ್ ಮಾತ್ರ ಮಾಡ್ಬೋದಲ್ಲ? ಸರಿ, ಧನ್ಯವಾದ. ಹರೇ. ಎಸ್, ಓಕೆ. ನೆಕ್ಸ್ಟ್ ಒಂದು ಪ್ರಶ್ನೆ ಇತ್ತು. Please let them complete the question, Guruji. Okay. ವ್ಯಕ್ತಿಗಳಿಗೆ ಬಹುವಚನದಲ್ಲಿ ಗೌರವಿಸ್ತೇವೆ, ಅದೇ ದೇವರಿಗೆ ಏಕೆ ಏಕವಚನದಲ್ಲಿ ಕರೆಯುತ್ತೇವೆ? ನೋಡಿ, ದೇವರಿಗೆ ಎಂತಂದ್ರೆ ಏಕವಚನ ಅಂದ್ರೆ ಅದು ತುಂಬಾ ಶುದ್ಧ ಭಕ್ತರು ಮಾಡುವಂತದ್ದು, ಅವರ ಡೀಲಿಂಗ್ಸ್ ಆ ರೀತಿ ಇರ್ತದೆ. ರಾಘಾನುಗ ಭಕ್ತರು, ಸರ್, ವೈ ಡು ವಿ ಸಫರ್ ಇನ್ even though we have lot of love and sympathy towards loved ones? ನೋಡಿ, ಹೇಗಂದ್ರೆ ಈಗ ನಾವು ಎಂತ ಲವ್ ಅಂತ ಹೇಳಿದ್ದೇವೆ, ಅದು ಲವ್ ಅಲ್ಲ. ಲವ್ ಅನ್ನೋದು ಕೃಷ್ಣ ಹತ್ರ ಮಾತ್ರ ಆಗುವಂಥದ್ದು, ಅದು ಲಸ್ಟ್. ಹೇಗೆಂದ್ರೆ ಪ್ರಭುಪಾದ ಹೇಳ್ತಾರೆ, ಪ್ರೇಮ ಅನ್ನುವುದು ಕೃಷ್ಣನಲ್ಲಿ ಮಾತ್ರ.
ಈಗ ನಾವು ಬೇರೆ ಯಾವುದು ಈ ಲವ್ ಅಂತ ಹೇಳಿದ್ರೆ ಅದು ಲವ್ ಅಲ್ಲ, ಇದು ನಮಗೆ ಲವ್ ಆಗಿ ಕಾಣ್ತದೆ, ಅದು ಲವ್ ಅಲ್ಲ. ಮತ್ತೆ ಈ ವೈ ಡು ವಿ ಸಫರ್ ಅಂದ್ರೆ ನಮ್ಮ ಕರ್ಮ ಪ್ರೀವಿಯಸ್ ನಾವು ಹಾಗೆ ಮಾಡಿದ್ದೇವೆ, ನಾವು ಮಾಡಿದ್ದು ನಾವು ಸಫರ್ ಆಗುವಂಥದ್ದು. ಕೃಷ್ಣ ಎಂತ ಅಂದ್ರೆ ಕೃಷ್ಣ ಪಾರ್ಶಾಲಿಟಿ ಮಾಡುವುದಿಲ್ಲ, ಒಬ್ಬನಿಗೆ ಜಾಸ್ತಿ ಕಮ್ಮಿ ಇಲ್ಲ. ನಿಮ್ದೆಷ್ಟು ಉಂಟು ಕ್ರೆಡಿಟ್ ಅಷ್ಟೇ ಕೊಡ್ತಾನೆ. ಈಗ ನಿಮ್ಮ ಅಕೌಂಟ್ ಅಲ್ಲಿ 50,000 ಉಂಟು, ನೆಕ್ಸ್ಟ್ ಲೈಫಿಗೆ ಅಷ್ಟೇ ಕೊಡ್ತಾನೆ. ಅಂದ್ರೆ ಜಸ್ಟ್ ನಾನು ಎಕ್ಸಾಂಪಲ್ ಹೇಳಿದೆ. ನೀವು ಲಾಸ್ಟ್ ಲೈಫಲ್ಲಿ ಎಂತೆಲ್ಲ ಮಾಡಿದ್ದೀರಿ ಅದೆಲ್ಲ ಹಾಗೆ ಆಸ್ ಇಟ್ ಈಸ್ ಇಲ್ಲಿ ಬರ್ತದೆ. ಹಾಗಾಗಿ ಕೃಷ್ಣ ಅದಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲ. ಮತ್ತೆ ಲವ್ಡ್ ಒನ್ಸ್ ಹೇಗೆ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಲವ್ ಅನ್ನು ತೋರಿಸಲಿಕ್ಕೆ ಆಗುವಂಥದ್ದು ಕೃಷ್ಣನಲ್ಲಿ ಮಾತ್ರ, ಉಳಿದವರೆಲ್ಲ ಡೋಗಿ ಮಾಡ್ತಾರೆ. ಈಗ ಸಪೋಸ್ ನೀವೀಗ ಲವ್ಡ್ ಒನ್ಸ್ ಹೇಳ್ತೀರಿ, ಈಗ ನಿಮ್ಗೆ ಎಂತಾದ್ರೂ ಮುಖಕ್ಕೆ ಆಸಿಡ್ ಬಿದ್ದು ಎಂತಾದ್ರೂ ಆಯ್ತು, ಮತ್ತೆ ಅವರಿಗೆ ಲವ್ ಬರುವುದಿಲ್ಲ, ಬರುವುದಿಲ್ಲ. ಖಾಲಿ ಎಂತಂದ್ರೆ ಇಲ್ಲಿ ಕಾಮ ಮಾತ್ರ, ಮೇನ್ ಕಾಮದಿಂದ ನಾವು ಕಾಮವನ್ನು ನಾವು ಪ್ರೇಮ ಅಂತ ಎಣಿಸ್ತೇವೆ, ಅಲ್ಲ ಸರ್. ಪ್ರೇಮದಲ್ಲಿ ನಿಜವಾದ ಲವ್ ಉಂಟು, ಅದು ಕೃಷ್ಣನೊಟ್ಟಿಗೆ ಮಾತ್ರ ಆಗುವಂಥದ್ದು. ಹಾಗಾಗಿ ನಾವು ಎಂತ ಮಾಡ್ಬೇಕಂದ್ರೆ ಸೆಂಟರ್ ಅಲ್ಲಿ ಕೃಷ್ಣ ಇಡಬೇಕು, ಮತ್ತೆ ನಾವು ಫ್ಯಾಮಿಲಿಯೊಟ್ಟಿಗೆ ಇರಬೇಕು. ಹಾಗೆ ಎಂತಾಗ್ತದೆ, ಕೃಷ್ಣನಲ್ಲಿ ಈಗ ಪ್ರಭುಪಾದ ಹೇಳುವಂಥದ್ದು, ಈಗ ಯು ಡೆಕೋರೇಟ್ ಕೃಷ್ಣ ನೈಸ್ಲಿ ಅಂತ ಹೇಳ್ತಾರೆ ಪ್ರಭುಪಾದ, ದೆನ್ ಯು ವಿಲ್ ಲುಕ್ ಬ್ಯೂಟಿಫುಲ್, ಅದು ರಿಫ್ಲೆಕ್ಷನ್ ಆಗ್ತದೆ. ಅದೇ ರೀತಿ ಕೃಷ್ಣ ಸೆಂಟ್ರಲ್ಲಿ ಇಟ್ಟರೆ ಆಗ ಅದು ಪ್ರೇಮ ಸ್ಪ್ರೆಡ್ ಆಗ್ತದೆ ಎಲ್ಲ ಫ್ಯಾಮಿಲಿಯವರಿಗೆ. ಇಲ್ಲದು ಪ್ರೇಮ ಅಲ್ಲ, ಇಲ್ಲದು ಕಾಮ. ನೆಕ್ಸ್ಟ್ ಮಹಂತೇಶ್ ಸವಡ್ಕರ್. ಗುರುಜಿ ನಮಸ್ಕಾರ. ನಮಸ್ತೆ. ನನ್ ಕೋರ್ಸು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಆನ್ಲೈನ್ ಬುಕ್ ಮಾಡಿದ್ದೆ. ಭಗವದ್ಗೀತಾ ಬುಕ್ ಒಂದೇ ರಿಸೀವ್ ಮಾಡಿದೀನಿ, ಬೇರೆ ಮಟೀರಿಯಲ್ ಅದ್ರಲ್ಲಿ ಇರೋದು ಯಾವ್ದು ಬಂದಿಲ್ಲ. ಸೊ ಅದು ಮ್ಯಾಂಡೇಟರಿ ಆಗಿ ಟ್ರೈನಿಂಗ್ ಅಲ್ಲಿ ಬೇಕಾಗುತ್ತಾ ಅಥವಾ ಜಸ್ಟ್ ಫಾರ್ ರೆಫರೆನ್ಸ್ ಪರ್ಪಸ್? ಜಸ್ಟ್ ರೆಫರೆನ್ಸ್. ಈಗ ಬೇಕಂತಿಲ್ಲ, ಈಗ ಅದು ಸ್ಟಾಕ್ ಇಲ್ಲ ಏನ ಡೌಟ್ ನನ್ನ ಲೆಕ್ಕದಲ್ಲಿ. ಹಣ ಕಟ್ಟಿದ್ದೀರಾ? ಹಣ ಕಟ್ಟಿದ್ದೆ. ಅದು ಬರ್ತದೆ, ಇನ್ನು ಸ್ವಲ್ಪ ಸಮಯದ ನಂತರ ಬರ್ತದೆ. ಓಕೆ ಸರ್. ಓಕೆ ಸರಿ ಕೃಷ್ಣ, ಬೇರೆ ಯಾರು ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಕೇಳ್ಬೋದು ಇಲ್ವಾ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ಒಂದು ನಿಮಿಷ.